ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶದ ರಾಜಕೀಯ ಬೆಳವಣಿಗೆಗಳ ಬಗೆಗೆ ಇವತ್ತು ನಾವು ಪ್ರಚಲಿತ ವಿದ್ಯಮಾನದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ಪತ್ರಕರ್ತರಾದಂಥ ರಮೇಶ್ ಪೆರ್ಲಾ ಅವರಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ನವನೀತ್ ಡಿ ಹಿಂಗಣ ಅವರಿದ್ದಾರೆ. ಜೊತೆಗೆ ಬಿಜೆಪಿಯ ಜಿಲ್ಲಾ ವಕ್ತಾರರಾದಂಥ ಸತೀಶ್ ಪ್ರಭುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಸ್ವಾಗತ. ಬಹುಶಃ ನಮ್ಮ ದೇಶದ ರಾಜಕೀಯ ಬೆಳವಣಿಗೆಗಳು ಚುನಾವಣೆಯಿಂದ ಇನ್ನೊಂದು ಚುನಾವಣೆ, ಲೋಕಸಭಾ ಚುನಾವಣೆ ಹಿಡಿದು ವಿಧಾನಸಭಾ ಚುನಾವಣೆಗಳು, ಆಮೇಲೆ ಉಪಚುನಾವಣೆಗಳು, ಅದು ಇದು ಬಂದಾಗ ಒಂದಷ್ಟು ಸ್ಥಿತ್ಯಂತರಗಳನ್ನು ಕಾಣ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ನೋಡುವಾಗ ರಮೇಶ್ ಪೆರ್ಲಾ ಅವರು ಇನ್ನೇ ನಡೆದಂಥ ಪಂಚರಾಜ್ಯ ಚುನಾವಣೆ ಒಂದು ಪಂಚ್ ಕೊಟ್ಟಿದೆ ಅದು ಅಂತ, ಸೆಮಿಫೈನಲ್ ಅಂತೂ ಹೇಳಲಾಗ್ತಾ ಇತ್ತು. ಏನು ಹೇಳ್ತೀರಿ? ಅಂದ್ರೆ ನೀವು ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಬರೀ ಒಂದು ಹೌದು. ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ನಂತರದಲ್ಲಿ ಒಂದಂದ್ರೆ ನರೇಂದ್ರ ಮೋದಿ ಅವರನ್ನ ಅವರು ಆಡಳಿತಕ್ಕೆ ಬಂದದ್ದು, ಆಡಳಿತ ಬರುವಂತ ಸಂದರ್ಭದಲ್ಲಿ ಯಾವ ರೀತಿ ರಾಜಕಾರಣವನ್ನ ಅಥವಾ ತಂತ್ರಗಾರಿಕೆಗಳನ್ನ ಮಾಡಿಕೊಂಡು ಬಂದ್ರು ಅಂತ ಅನ್ನುವಂಥದ್ದು. ಆ ನಂತರದ ಬೆಳವಣಿಗೆಗಳಲ್ಲಿ ಒಂದಷ್ಟು ಆದಾಗ ಅಂದ್ರೆ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಗಳು ಅದು ಹೇಗೆ ಜನರನ್ನ ತೆಗೆದುಕೊಳ್ತಾರೆ ಅಂದ್ರೆ ಆಗಿದ್ರೆ ಈ ಪಂಚರಾಜ್ಯ ಚುನಾವಣೆಗಳು ಏನನ್ನ ಹೇಳ್ತವೆ ಅಂತ ಅನ್ನುವಂಥದ್ದು, ಅದು ಯಾವ ಪಕ್ಷಕ್ಕೆ ಹೇಗೋ ಅಥವಾ ಒಂದು ಪಕ್ಷ ಇದೇ ನಮಗೆ ಸವಾಲು, ಇದು ನಮಗೆ ಸೆಮಿಫೈನಲ್ ಅಂತ ಹೇಳ್ತಾ ಇದ್ರು ಕೂಡ ಮುಂದೆ ನಡೆಯುವ ಲೋಕಸಭಾ ಚುನಾವಣೆಗೆ ಅದು ನಿಜವಾಗಿ ಕೂಡ ಫೈನಲ್ ಆಗಿರ್ತದ, ಅದು ಸವಾಲು ಇದೆಯಾ ಅಂತ. ಹೌದು, ಇದರಲ್ಲಿ 3 ಹಂತ ಇದೆ. ಒಂದು ಈಶಾನ್ಯ ರಾಜ್ಯದಲ್ಲಿರುವಂತಹ ಒಂದು ರಾಜ್ಯ, ಮತ್ತೆ ನಮ್ಮ ದಕ್ಷಿಣ ಭಾರತದ ಒಂದು ರಾಜ್ಯ. ನಮ್ಮ ದಕ್ಷಿಣ ಭಾರತದಲ್ಲಿ ಏನಾಗಿದೆ ಅಂದ್ರೆ ಲೋಕಲ್ ಪಾರ್ಟೀಸ್ ಜಾಸ್ತಿ ಪ್ರಭಾವ ಇರುವಂತ ಒಂದು ತೆಲಂಗಾಣ ಇದೆ. ಆಮೇಲೆ ಹಿಂದಿ ಬೆಲ್ಟ್ ಅಂತ ಏನು ಕೌ ಬೆಲ್ಟ್ ಅಂತಿದ್ದೇವೆ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ, ಈ ಎರಡು ಇದನ್ನು ನಾವು ಪ್ರತ್ಯೇಕವಾಗಿ, ಮತ್ತೆ ಛತ್ತೀಸ್ಗಢ ನೋಡಬೇಕಾಗ್ತದೆ. ನೋಡಿ, ಛತ್ತೀಸ್ಗಢದಲ್ಲಿ ಒಳ್ಳೆಯ ಮುಖ್ಯಮಂತ್ರಿ ಮತ್ತು ಉತ್ತಮವಾದ ಸರ್ಕಾರ ಇತ್ತು. ಅವರನ್ನು ಚಾವಲ್ ಬಾಯ ಅಂತಿದ್ರು. ಅವರು ಕೂಡ ಅಕ್ಕಿ ತುಂಬ ರಮಣ್ ಸಿಂಗ್ ಅವರು. ಆದರೆ ಅಲ್ಲಿ ತುಂಬ ಬಿಜೆಪಿ ತುಂಬ ಹಿನ್ನಡೆ, ಅಂದರೆ 10% ವೋಟ್ ಶೇರ್ ಹೋಗಿದೆ ಬಿಜೆಪಿ, 10%. ಅದೇ ಪರಿಸ್ಥಿತಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಇಲ್ಲ. ವೋಟ್ ಪರ್ಸೆಂಟೇಜ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ತುಂಬಾ ಕಮ್ಮಿ ಇದೆ. ಆದರೆ ಇದು ಒಂದು ಅಲ್ಲಿಯ ಗವರ್ಮೆಂಟ್ ಮತ್ತೆ ಅವರ ಪರ್ಫಾರ್ಮೆನ್ಸ್ ಮೇಲೆ ನೋಡಿದ್ರೆ ಅವರು ಬಿಜೆಪಿ ಸರ್ಕಾರ ಸೋಲ್ಬೇಕಾದ ಸರ್ಕಾರ ಅಲ್ಲ. ಇದರ ಮೇಲೆ ಇಂಪ್ಯಾಕ್ಟ್ ಆಗಿರುವುದೇ ಕೇಂದ್ರ ಸರ್ಕಾರದ ಪಾಲಿಸೀಸ್. ಲಾಸ್ಟ್ 4.5 years ಅಲ್ಲಿ ಏನೇನು ಕೇಂದ್ರ ಸರ್ಕಾರ ತಂದಿರುವಂತಹ ಏನು ಅವರು ಏನೇನು ಯೋಜನೆ ಬಂದಿದೆ, ಕಾರ್ಯಕ್ರಮಗಳು ಬಂದಿವೆ, ಅದು ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಅದರ ವಿರುದ್ಧವಾಗಿ ಜನರು ಓಟ್ ಹಾಕಿದ್ದಾರೆ. ಬಟ್ ಇದರಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿರ್ಬೋದು. ಕಾಂಗ್ರೆಸ್ ಭಾರಿ ಕೆಲಸ ಮಾಡಿದ್ದನ್ನು ಲಾಭ ಮಾಡಿದೆ ಅಂತಲ್ಲ, ಜನರು ಬಿಜೆಪಿ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಹೊರತು ಕಾಂಗ್ರೆಸ್ ಪರವಾಗಿ ಇದೆ ಅನ್ನೋಕ್ಕಾಗಲ್ಲ. ಆದರೆ ಇದರ ಮೇಜರ್ ಇದರ ಇಂಪ್ಯಾಕ್ಟ್ ಏನಂದ್ರೆ ಕಾಂಗ್ರೆಸ್ ಸೆಂಟ್ರಲ್ ಗವರ್ಮೆಂಟಿನ ಪಾಲಿಸೀಸ್ ಜನರಿಗೆ ತಟ್ಟಿದೆ, ದೇಶದಾದ್ಯಂತ ತಟ್ಟಿದೆ, ಅದು ಅಲ್ಲಿ ರಿಫ್ಲೆಕ್ಟ್ ಆಗಿದೆ. ಎಸ್ಪೆಷಲಿ ಈ 3 ರಾಜ್ಯದಲ್ಲಿ. ತೆಲಂಗಾಣದಲ್ಲಿ ಏನಾಗಿದೆ ನೋಡಿ, ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ. KCR ಅವ್ರ ಬಗ್ಗೆ ಬೇರೆ ಬೇರೆ ಟೀಕೆ ಟಿಪ್ಪಣಿ ಇದ್ರು ಕೂಡ ತೆಲಂಗಾಣ ರಾಜ್ಯಕ್ಕಾಗಿ ಹೋರಾಡಿದವರು, ಅವ್ರು ಗೆಲ್ಲುವುದಿಲ್ಲ ಅನ್ಸಿರ್ಬೋದು. ಮತ್ತೆ ಅದರಲ್ಲಿ ಇಲ್ಲಿ ಆಗಿದ್ರೆ ತೆಲಂಗಾಣದಲ್ಲಿ ಮೋದಿ ಪ್ರಭಾವ ಬೀರ್ಲಿಲ್ವಾ ಅಂತ? ಇಲ್ಲ, ಅಂದ್ರೆ ಯಾವುದೇ ರೀತಿಯಲ್ಲಿ ಇಲ್ಲ. 5 ಸೀಟ್ ಏನು ಬಿಜೆಪಿ ಇದ್ದದ್ದು, ಈ ಸಲ 1 ಸೀಟ್ ಏನೋ ಬಂದಿದೆ. ಹೌದು, ಎಲ್ಲಿ ಕೂಡ ಅದು ಸಮಸ್ಯೆ ಎಲ್ಲ ಕಡೆ ಆಗ್ತದೆ. ತೆಲಂಗಾಣ ನೀವು ಒಂದು ಪ್ರತ್ಯೇಕವಾಗಿ ನೋಡಬೇಕಾಗ್ತದೆ. ಯಾಕಂದ್ರೆ ಆ ತೆಲಂಗಾಣದ ಡಿಮಾಂಡ್ ಮಾಡಿದವರೇ ಚಂದ್ರಶೇಖರ್ ಅವರು, ಅವರ ಇದರಲ್ಲಿದ್ದವರು, ತುಂಬ ವರ್ಷದಿಂದ ಹೋರಾಟ ಮಾಡಿದವರು, ಮುಖ್ಯಮಂತ್ರಿ ಆಗಿದ್ದವರು. ಆಮೇಲೆ ಮೊದಲು ಕಾಂಗ್ರೆಸ್ ಅವರ ಒಟ್ಟಿಗೆ ಇತ್ತು, ಈ ಕಾಂಗ್ರೆಸ್ ತೆಲುಗು ದೇಶಂ ಒಟ್ಟಿಗೆ ಹೋಗಿದೆ. ತೆಲುಗು ದೇಶಂಗೆ ತೆಲಂಗಾಣಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ತುಂಬಾ ಕಡಿಮೆ ಪರ್ಸೆಂಟೇಜ್ ವೋಟ್ ಬಂದಿದೆ. ಯಾರಿಗೆ? ತೆಲುಗು ದೇಶಂಗೆ. ಸೊ ಅದೊಂದು ಕಾಂಗ್ರೆಸ್ನ ಒಂದು ತಪ್ಪು ಮೈತ್ರಿ ಅಂತ ಅನಿಸ್ಬೋದು. ಇನ್ನು ಮಿಜೋರಂನಲ್ಲಿ ಬಿಜೆಪಿ ಅಲ್ಲಿ ಒಂದು ಸೀಟ್, ಒಂದು ಖಾತೆ ತೆರೆದಿದೆ. ಈಶಾನ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಪ್ರಭಾವ ಕಡಿಮೆ ಆಗಿದೆ. ಈಶಾನ್ಯದಲ್ಲಿ ಮೊದಲು ಈಶಾನ್ಯ ರಾಜ್ಯದಲ್ಲಿ ಬಹುತೇಕ ಕಾಂಗ್ರೆಸ್ನ ಪ್ರಭಾವ ಅಲ್ಲಿ ಇತ್ತು. ಮಿಜೋರಾಂ ಅಲ್ಲಿ ಇತ್ತು ಸರ್ಕಾರ, ಈಗ ಹೋಗಿದೆ. 3 ರಾಜ್ಯಗಳು ಬಿಜೆಪಿ ಬೆಲ್ಟ್ ಅಂತ ಹೇಳಲಾಗ್ತಾ ಇರುವಂತ ರಾಜ್ಯಗಳು, ಇದು ಬಹಳ ದೊಡ್ಡ ಒಂದು ಪ್ರಭಾವ ಅಲ್ವಾ ಬಿಜೆಪಿ? ಹೌದು, ಬಿಜೆಪಿಗೆ ದೊಡ್ಡ ಇದು, ಕಾಂಗ್ರೆಸ್ಸಿಗೆ ಒಂದು ಟಾನಿಕ್ ಕೊಟ್ಟಾಗ ಆಗಿದೆ ಒಂದು ರೀತಿ. ಅಂದ್ರೆ ತುಂಬಾ ಸೋಲಿನ ಇದರಲ್ಲಿದ್ದವರಿಗೆ ಮತ್ತೆ 2019 ಚುನಾವಣೆಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕೆನ್ನುವ ಹುಮ್ಮಸ್ಸಿನಲ್ಲಿರುವಂಥ ಕಾಂಗ್ರೆಸ್ ಮತ್ತು ಇತರ ಅವರ ಮಿತ್ರ ಪಕ್ಷ ಅಥವಾ ಸಮಾನ ಮನಸ್ಕ ಪಕ್ಷದವರಿಗೆ ಇದೊಂದು ಸಣ್ಣ ರೀತಿಯ ಟಾನಿಕ್ ನೀಡಿದಂತೆ ಆಗ್ತದೆ. ಎಸ್, ಸತೀಶ್ ಪ್ರಭುಗಳೇ, ಏನು ಕಾರಣ ಆಗಿರ್ಬೋದು ಅಂತ? ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ, ಇವರು 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು. 3 ಅವಧಿಗಳಿಂದ 15 ವರ್ಷಗಳ ನಿರಂತರವಾಗಿ ನಾವಲ್ಲಿ ಆಡಳಿತ ಮಾಡಿರುವಂಥದ್ದು. ಅನೇಕ ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು. ಮೊದಲನೇದಾಗಿ ಆಡಳಿತಾತ್ಮಕ ವಿರೋಧಿ ಅಲೆ. ಯಾಕಂದರೆ 15 ವರ್ಷದಿಂದ ನಾವಲ್ಲಿ ಆಡಳಿತ ಮಾಡ್ತಾ ಇದ್ದೀವಿ 2 ರಾಜ್ಯಗಳಲ್ಲಿ.
ಮತ್ತೊಂದು ರಾಜ್ಯದಲ್ಲಿ 2 ಅವಧಿಗಳನ್ನು ನಾವು ಮಾಡಿದ್ದೀವಿ. ಈ ಆಡಳಿತಾತ್ಮಕ ವಿರೋಧಿ ಅಲೆ ಒಂದು ಆದರೆ, ಎರಡನೇದಾಗಿ ಅಲ್ಲಿ ಮೋದಿ ವೆಸಸ್ ಆಲ್ ಅನ್ನುವಂಥ ಒಂದು ಮಹಾಗಠಬಂಧನ್ ಕೂಡ ವರ್ಕೌಟ್ ಆಗಿರುವಂಥದ್ದು ಮತ್ತು ಸ್ಥಳೀಯ ಸಮಸ್ಯೆಗಳು ಇದು ಪ್ರಮುಖವಾದ ಕಾರಣಗಳು ಅಂತೇಳಿ ನಾವು ವಿಮರ್ಶೆ ಮಾಡ್ಬೋದು. ಮತ್ತು ಈ ಸೋಲಿನಿಂದ ಖಂಡಿತವಾಗಿ ನಮಗೆ ಬೇಸರ ಇದೆ, ವಿಷಾದ ಇದೆ. ಆದರೆ ಇದನ್ನು ನಾವು ಸವಾಲಾಗಿ ಮಾತ್ರ ಸ್ವೀಕಾರ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ನಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಿಕೊಳ್ಬೇಕು. ಯಾಕಂದರೆ ಮೋದಿ ವೆಸಸ್ ಆಲ್ ಅಂತ ಹೇಳಿ ಮುಂದಿನ ಚುನಾವಣೆಗೆ ಬರುವ ಸಾಧ್ಯತೆಗಳು ಇರೋದ್ರಿಂದ ಮತ್ತು ರಾಜಕೀಯ ದಿನನಿತ್ಯವನ್ನು ತಿರುವುಗಳು ಪಡಿಕೊಳ್ತಾ ಇದೆ. ಮೊನ್ನೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಹಾಗಠಬಂಧನ್ ಇದ್ದರೆ, ನಿನ್ನೆ ದಿನ ಸುಳಿಗಳು ಸಿಕ್ಕಿದೆ. ತೃತೀಯ ರಂಗ ಕೂಡ ಇನ್ನು ಪ್ರವೇಶ ಆಗುವಂಥದ್ದು. ನಿನ್ನೆ ದಿನ YCR ನೇತೃತ್ವದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಮಾಯಾವತಿ ಸೇರಿಕೊಂಡು ತೃತೀಯ ರಂಗ ರಚನೆ ಬಗ್ಗೆ ಅವರು ಯೋಚನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಾರ್ಯಪ್ರವೃತ್ತಿ ಕೂಡ ಆಗಿದ್ದಾರೆ. ಆದ್ದರಿಂದ ಮುಂದಿನ ಕಾರ್ಯತಂತ್ರ ಯಾವ ರೀತಿ ಇರಬೇಕು, ಇದರ ಬಗ್ಗೆ ನಾವು ಖಂಡಿತವಾಗಿ ಇದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಎಲ್ಲಿ ನಮ್ಮ ನಡೆಯನ್ನು ಬದಲಾಯಿಸಿಕೊಳ್ಬೇಕು. ಇಲ್ಲಿ ಖಂಡಿತವಾಗಿ ನಾವು ಮಾಡಬಾರದು. ಅಲೆಯನ್ನ ಫುಲ್ ಸ್ಟಾಪ್ ಕೊಟ್ಟಿರೋದು ಅಥವಾ ಪಾಸ್ ಕೊಟ್ಟಿರೋದು ಮಾಡಿದಾರ ಜನ ಅಂತ ಖಂಡಿತವಾಗಿ ಇಲ್ಲ. ಯಾಕಂದ್ರೆ ನಾವು ಸ್ಪಷ್ಟವಾಗದಂತಹ ನಿದರ್ಶನಗಳಿದೆ. ಅಲ್ಲಿ ಆಡಳಿತಾತ್ಮಕ ವಿರೋಧಿ ಇರುವಂತಹದ್ದು. ಅದನ್ನು ಮನಗಂಡೆ ನಾವು ರಾಜಸ್ಥಾನದಲ್ಲಿ ಸುಮಾರು 40ರಷ್ಟು ಸಿಟ್ಟಿಂಗ್ MLAಗಳನ್ನು ಬದಲು ಮಾಡಿರುವಂತಹದ್ದು. ಅದೇ ರೀತಿಯಲ್ಲಿ ಛತ್ತೀಸ್ಗಢದಲ್ಲೂ ಮಧ್ಯಪ್ರದೇಶದಲ್ಲೂ ಸುಮಾರು 30ರಷ್ಟು ಸಿಟ್ಟಿಂಗ್ MLAಗಳನ್ನು ಬದಲು ಮಾಡಿರುವಂತಹದ್ದು ಕಾರಣ ಕೂಡ ಅದೇ. ಆದ್ರಿಂದ ಆಡಳಿತಾತ್ಮಕ ವಿರೋಧಿ ಅಲೆ ಏನಿದೆ ಇದು ನಮಗೆ ಬಹುದೊಡ್ಡ ಹಿನ್ನಡೆ ಆಗಿರುವಂತಹದ್ದು. ಮತ್ತು ರಾಜಸ್ಥಾನದಲ್ಲಿ ನಾವು ಈಗಲೇ ಸುಮಾರು 1-1.5 ವರ್ಷ ಹಿಂದಿನ ಹೇಳ್ತಾ ಇದ್ವಿ ನಮ್ಗೆ ಕಷ್ಟ ಇದೆ ಅನ್ನುವಂಥದ್ದು. ಮತ್ತು ಆಗಿನ ಸಂದರ್ಭದಲ್ಲಿ ನಮ್ಮ 30-35 ದಾಟುವುದಿಲ್ಲ ಅನ್ನುವಂಥ ಅನೇಕ ಮಾಧ್ಯಮಗಳ ವಿಮರ್ಶೆ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು. ನಿಜವಾಗಿ ಹೌದು ಕೂಡ. ಆದರೆ ಅನಂತರ ಚುನಾವಣೆ ಏರಿದಂತೆ ನಾವು ನಮ್ಮ ಸ್ಥಾನಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೂ ನಮಗೆ ಸಾಧ್ಯ ಆಯಿತು. ಖಂಡಿತವಾಗಿ ಹಿನ್ನಡೆ ಅನ್ನುವಂಥದ್ದು ನಮಗೆ ಸೋಲು ಅದನ್ನು ನೀವು ಇದು ಏನಿರ್ಬೋದು, ಏನೇ ಕಾರಣ ಇರ್ಬೋದು. ಆದರೆ ನೀವು ಹೊಸ ಮುಖ ಹಾಕಿದಾಗ ಬಿಜೆಪಿ ಅದಕ್ಕೆ ಲಾಭ ಆಗಿರೋದೇ, ಪ್ರಯೋಜನ ಆಗಿರೋದೇ ಜಾಸ್ತಿ. ಯಾವಾಗಲೂ ಹೊಸ ಮುಖ ನೀವು ಹಾಕಿದಾಗ ಇಲ್ಲಿ ಯಾಕೆ ಆಗ್ಲಿಲ್ಲ, ಆಗಿರ್ಲಿಕ್ಕೂ ಸಾಕು, ಗೊತ್ತಿಲ್ಲ, ನಾವು ಇಂಡಿವಿಜುವಲ್ ಆಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಏನಾಗಿದೆ, ಅವರ ಮಟ್ಟಿಗೆ ಎಲ್ಲೆಲ್ಲಿ ಮುಖ್ಯಮಂತ್ರಿ ರಮಣ್ ಸಿಂಗ್ ಇರ್ಬೋದು, ಚೌಹಾಣ್ ಇರ್ಬೋದು, ಅವ್ರ ಮಟ್ಟಿಗೆ ಬಹುದೊಡ್ಡ ಮುಖ್ಯಮಂತ್ರಿ, ತುಂಬಾ ಕಾರ್ಯಕ್ರಮ ಕೊಟ್ಟವರು. ಇವನ್ ರಾಹುಲ್ ಗಾಂಧಿ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಮುಂದುವರಿಸ್ತೇವೆ. ನೀವು ಏನೇನು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರೆ. ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ಯಾವುದೇ ಒಂದು ವಿರೋಧಿ ಅಲೆ ಅಂತ ದೊಡ್ಡ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಿದ್ರೆ ಅದು ಯಾಕೆ ಚೇಂಜ್ ಆಯ್ತು? ಅಲ್ಲಿ ಇನ್ನೊಂದು ಅಂಶ ಇದೆ. ಇವರು ತೃತೀಯ ರಂಗ ಅಲ್ಲಿ ಕಾಂಗ್ರೆಸ್ ಬಿಟ್ಟು ಹೋದಂತ ಅಜಿತ್ ಜೋಗಿ ಮತ್ತೆ BSP ಅವರು ಒಂದು ಮೈತ್ರಿ ಮಾಡಿದ್ರು. ಅದು ಕಾಂಗ್ರೆಸ್ಗೆ ತುಂಬಾ ನಾವು ಅದು ನಷ್ಟ ಆಗ್ಬೋದು ಅಂದ್ಕೊಂಡದ್ದು, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಲಾಭ ಆಯಿತು. ಅದು ಆ ಕಾರಣಕ್ಕೆ ಅಂತರ ಜಾಸ್ತಿ ಆಗಿತ್ತು. ಅದೇ ರೀತಿ ಅವರು ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಕೂಡ SP BSP ಮತ್ತೆ ಬೇರೆ ಪಕ್ಷದವರು ಬೇರೆ ರೀತಿಯ ಒಂದು ಸಮೀಕರಣ ಇದಾಯಿತು. ಅದರಿಂದಾಗಿ ಕಾಂಗ್ರೆಸ್ಗೆ ಲಾಭ ಆಯಿತು, ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಯಿತು, ಇಲ್ಲಿ ಕಾಂಗ್ರೆಸ್ಗೆ ನಷ್ಟ ಆಗಿದೆ. ಆಕ್ಚುಲಿ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಇಲ್ಲದಿದ್ದರೆ ನೀವು BSP ಇದು ಸಮೀಕರಣ ಆಗ್ತಿದ್ರೆ ಇನ್ನೂ ಜಾಸ್ತಿ ಕಾಂಗ್ರೆಸ್ಗೆ ಬರ್ತಿತ್ತು. ಇವತ್ತು ಅಲ್ಲಿಯ ರಾಜಕೀಯ ಕೆಮಿಸ್ಟ್ರಿ ಯಾವ ರೀತಿ ಇದೆ ನಿಮ್ಮ ಛತ್ತೀಸ್ಗಢದಲ್ಲಿ ಮತ್ತು ಮಧ್ಯಪ್ರದೇಶ ರಾಜಸ್ಥಾನಕ್ಕೆ. ಇನ್ನೊಂದು ನೋಡಿ, ಕಾಂಗ್ರೆಸ್ನವರಿಗೆ ಆಕ್ಚುಲಿ ಇವರು ಸತೀಶ್ ಪ್ರಭು ಒಪ್ಪಿಕೊಂಡ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಇನ್ನೂ ಜಾಸ್ತಿ ಸೀಟ್ ಬರಬೇಕಿತ್ತು, ಬಂದಿಲ್ಲ. ಅಂದ್ರೆ ಅಲ್ಲಿ ಬಿಜೆಪಿಗೆ ಬಹಳ ಮೊದಲಿಂದಲೇ ಒಂದಷ್ಟು ಆತಂಕ ಇತ್ತು. ಖಂಡಿತ ಇತ್ತು. ಸೊ ಕಾಂಗ್ರೆಸ್ ಒಪ್ಪಿಕೊಂಡಿದೆಯಾ ಹೇಗೆ? ಈಗ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಮ್ಮೆ ಭಾರತದಲ್ಲಿ ಚುನಾವಣೆಗಳು ಬರ್ತದೆ. ಮಾಮೂಲಿಯಾಗಿ 5 ವರ್ಷದ ಚುನಾವಣೆ. 5 ವರ್ಷದ ಚುನಾವಣೆಗಳು ಒಂದು ಪಕ್ಷದ ಆಡಳಿತದ ಒಂದು ಮೌಲ್ಯಮಾಪನ ಅಂತ ನಾವು ಭಾವಿಸ್ತೇವೆ. ಆ 5 ವರ್ಷದಲ್ಲಿ ಒಂದು ಪಕ್ಷ ಏನು ಮಾಡಿದೆ, ಏನು ಪಾಲಿಸೀಸ್ಗಳನ್ನು ಮಾಡಿದೆ, ಏನು ಕ್ರಮಗಳನ್ನು ತೆಗೊಂಡು ಯಾವ ರೀತಿ ಆಡಳಿತವನ್ನು ಮಾಡಿದೆ ಅನ್ನೋದರ ಮೇಲೆ ಜನರು ಮೌಲ್ಯಮಾಪನ ಖಂಡಿತ ಮಾಡ್ತಾರೆ. ಆ ಮೌಲ್ಯಮಾಪನದ ಮೇಲೆ ಬೇರೆ ಬೇರೆ ಅಂಶಗಳು ಪ್ರಭಾವ ಬೀರ್ತದೆ. ಪ್ರಚಾರ ಇರ್ಬೋದು, ಅಪಪ್ರಚಾರ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಹವಾ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಈ ಬಾರಿಯ ನಿನ್ನೆಯ ಚುನಾವಣಾ ಫಲಿತಾಂಶ, 3 ರಾಜ್ಯಗಳ ಚುನಾವಣಾ ಫಲಿತಾಂಶ ಖಂಡಿತವಾಗಿಯೂ ಆ ರಾಜ್ಯದ ಮತ್ತು ದೇಶದ ಒಟ್ಟಾರೆ ಪಾಲಿಸಿಯ ಒಂದು ಮೌಲ್ಯಮಾಪನ ಅಂತ ನಾವು ಆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನೋಟ್ ಬ್ಯಾನ್ ಆಯಿತು 2 years ಬ್ಯಾಕ್. ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆದಾಗ ಅದರ ಬೆನ್ನಿಗೆ UP ಎಲೆಕ್ಷನ್ ಬಂತು. ಅದ್ರ ಮೇಲೆ ಬಿಜೆಪಿ ತುಂಬ ತಮ್ಮಿಂಗ್ ಮೆಜಾರಿಟಿಯಲ್ಲಿ 300ಕ್ಕಿಂತ ಅಧಿಕ ಸೀಟಿಗಿಂತ ಐತಿಹಾಸಿಕವಾಗಿ ಗೆದ್ದು ಬಂತು. ಆ ಸಂದರ್ಭದಲ್ಲಿ ಅದರ ಮೇಲೆ ಇಫೆಕ್ಟ್ ಬೀಳಲೇ ಇಲ್ಲ. ಆದರೆ ಈಗ 2 ವರ್ಷದ ನಂತರ ಅದರ ಗಾಯದ ಏನು ಅದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅದರೊಂದಿಗೆ ಟೋಟಲ್ ಅಡ್ಮಿನಿಸ್ಟ್ರೇಟಿವ್ ಪ್ಯಾರಲಿಸಿಸ್, ಅದು ಕೇಂದ್ರ ಮತ್ತು ರಾಜ್ಯ, ಅದು ಎರಡನ್ನು ಕೂಡ ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ವಿಜಯಿ ಆದಾಗ ಮೋದಿ ಹವಾ ಅಂತ ಹೇಳ್ತೇವೆ.
ಸೋತಾಗ ಸ್ಥಳೀಯವಾಗಿ ಅದರ ಆಂಟಿ ಇನ್ಕಂಬೆನ್ಸಿ ಅಂತ ಹೇಳಿದೆ. ಇದನ್ನು ಒಪ್ಲಿಕ್ಕಾಗುತ್ತೆ. ಮೋದಿ ಹವಾ ಇದ್ದಾಗ ಮೋದಿ ವಿಜಯ, ನಾವು ತಮ್ಮಿಂಗ್ ಮೆಜಾರಿಟಿಯಲ್ಲಿ ಬಂದಾಗ ಮೋದಿ ಹವಾ ಹೇಗೆ ಇರ್ತದೆ, ಸೋತಾಗಲೂ ಕೂಡ ಆ ಹವಾ ಹೋಗಿದೆ ಅಂತ ನಾವು ಒಪ್ಕೊಳ್ಬೇಕಾಗಿದೆ ಪ್ರಾಮಾಣಿಕವಾಗಿ. ಯಾಕಂತ ಹೇಳಿದ್ರೆ ಸೋಲನ್ನು ವಿಮರ್ಶೆ ಮಾಡಿದಾಗ ಅದಕ್ಕೆ ಎರಡನ್ನೂ ಕೂಡ ಅಪ್ಲೈ ಮಾಡಬೇಕಾಗ್ತದೆ. ಈ ದೃಷ್ಟಿಯಿಂದ ಅಂದ್ರೆ ಕಾಂಗ್ರೆಸ್ನ ಗೆಲುವ ಇದು ಅಥವಾ ಬಿಜೆಪಿ ಜನರ ಗೆಲುವು ಇದು? ಈಗ ಜನರು ತೀರ್ಮಾನಕ್ಕೆ ಬರ್ತಾರೆ. ನಾನೀಗ ಈಗ ಒಂದು ರಾಜಕೀಯ ಪಕ್ಷವಾಗಿ ನಮ್ಮದೇ ಆದ ಒಂದು ಜವಾಬ್ದಾರಿಗಳಿವೆ. ನಾವು ಜನರ ಪರವಾಗಿ ಜನರ ಸಮಸ್ಯೆಗಳೇನು ಅದನ್ನು ನಾವು ಎತ್ತಿ ತೋರಿಸ್ಬೇಕಾಗ್ತದೆ. ಈಗ ಬಿಜೆಪಿ 5 ವರ್ಷದಲ್ಲಿ ವಿಫಲವಾಗಿದೆ. ಖಂಡಿತ 5 ವರ್ಷದಲ್ಲಿ 5 ವರ್ಷ 15 ವರ್ಷ. ಈಗ ಮಧ್ಯಪ್ರದೇಶ 15 ವರ್ಷ, ಛತ್ತೀಸ್ಗಢ ಅದಲ್ಲಿ 15 ವರ್ಷ. ಅದರೊಂದಿಗೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ವಿಫಲ ಆಗಿದೆ ಅಂತ ಜನರ ಮನಸ್ಸಿಗೆ ಬಂದ ಕಾರಣ ನಮಗೆ ಈಗ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರೊಂದಿಗೆ ನಮ್ಮ ಗೆಲುವಾಗಿದೆ. ಎಸ್, ಇನ್ನೂ ಒಂದಷ್ಟು ಚರ್ಚೆಗಳನ್ನು ನಾವು ಮಾಡಬೇಕು. ಸಣ್ಣ ಬ್ರೇಕ್ ಬಳಿಕ ಈ ಸಂವಾದ ಮುಂದುವರೆಯುತ್ತೆ. ಪಂಚರಾಜ್ಯ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸತೀಶ್ ಪ್ರಭುಗಳೇ, ಅಂದರೆ ಕೆಲವೊಂದು ಬಿಜೆಪಿ ಬೆಲ್ಟ್ ಏರಿಯಾಗಳಲ್ಲೂ ಕೂಡ ಅಥವಾ ಅತ್ಯುನ್ನತವಾದಂಥ ಸಚಿವರುಗಳು ಕೂಡ ರಾಜಸ್ಥಾನದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಸೋತಿರುವಂಥದ್ದು ನಾವು ಕಂಡು ಬಂದಿರುವಂಥದ್ದು. ಅಂದರೆ ಈಗ ಪೆರ್ಲಾ ಅವರು ಹೇಳಿದ ಹಾಗೆ ಇದು ಕೇಂದ್ರ ಸರ್ಕಾರದ ಅಥವಾ ನರೇಂದ್ರ ಮೋದಿಯವರ ಮೇಲೆ ಇಟ್ಟಂತ ಒಂದು ಅಲ್ಲಿಯ ಜನ ಇಟ್ಟಂತ ವಿಶ್ವಾಸವನ್ನು ಕಳ್ಕೊಂಡಿರುವಂಥದ್ದು ಒಂದು ಭಾಗವೂ ಕೂಡ ಆಗಿರ್ಬೋದು. ಅಂದ್ರೆ ಅಲ್ಲಿ ರಾಜ್ಯ ಸರ್ಕಾರಕ್ಕಿಂತಲೂ ಕೇಂದ್ರ ಸರ್ಕಾರದ ಒಂದು ವಿರೋಧಿ ಅಲೆಗಳು ಹೆಚ್ಚು ಕಂಡು ಬಂದಿರಬಹುದು ಅಂತಂತ. ಹಾಗಿದ್ರೆ ಎಲ್ಲಿಗೆ ಹೋಯಿತು ಮೋದಿ ಅಲೆ ಅಂತ? ಇಂದಿನ ದಿನಗಳಲ್ಲಿ ಮತದಾರರು ಪ್ರಜ್ಞಾವಂತರಿದ್ದಾರೆ. ಸ್ಥಳೀಯ ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ಹಾಗೂ ಲೋಕಸಭಾ ಚುನಾವಣೆಗಳು, ಇದರ ಸ್ಪಷ್ಟವಾಗಿರತಕ್ಕಂತಹ ಅರಿವು ಜನತೆಗಿದೆ. ಆದ್ದರಿಂದ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕಾದ್ರೆ ಅವರು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮತ್ತು ನಮ್ಮ ದೇಶದ ವಿದೇಶ ನೀತಿಗಳಿರ್ಬೋದು, ಆರ್ಥಿಕ ನೀತಿಗಳಿರ್ಬೋದು, ವಾಣಿಜ್ಯಿಕ ನೀತಿಗಳಿರ್ಬೋದು, ಇದರ ಬಗ್ಗೆ ಯೋಚನೆಗಳನ್ನು ಮಾಡಿ ಮತವನ್ನು ಚಲಾಯಿಸ್ತಾರೆ. ಆದರೆ ವಿಧಾನಸಭಾ ಚುನಾವಣೆ ಬಂದಾಗ ಸ್ಥಳೀಯ ರಾಜ್ಯ ಮಟ್ಟದ ಸಮಸ್ಯೆಗಳಿಗೆ ಅವರು ಒತ್ತನ್ನು ಕೊಡ್ತಾರೆ ಮತ್ತು ಅಲ್ಲಿ ಸ್ಪಷ್ಟವಾಗಿ ಇರುವಂಥದ್ದು ನೀವು ಹೇಳಿದಾಗ ಅಲ್ಲಿಯ ಸಿಟ್ಟಿಂಗ್ MLAಗಳು ಮತ್ತು ಸಚಿವರುಗಳು ದೊಡ್ಡ ಮಟ್ಟದಲ್ಲಿ ಸೋಲನ್ನು ಯಾಕೆ ಕಂಡ್ರು ಅಂತ ಹೇಳಿದ್ರೆ ಅಲ್ಲಿರುವಂಥ ಆಡಳಿತಾತ್ಮಕ ವಿರೋಧಿ ಅಲೆ, ಸ್ಥಳೀಯ ಸಮಸ್ಯೆಗಳೇ ಕಾರಣ ಆದ್ರಿಂದ ಅವರು ಸೋತಿರುವಂತಹದ್ದು. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಅದು ಬದಲು ಮಾಡಿರುವಂತಹ ಉದ್ದೇಶ ಕೂಡ ಅದೇ ಆಗಿತ್ತು. ಬದಲು ಮಾಡಿದಲ್ಲಿ ನಮಗೆ ಯಶಸ್ಸುಗಳು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಮತ್ತು 3 ರಾಜ್ಯಗಳಲ್ಲಿ ನಮಗೆ ಸಮಸ್ಯೆ ಆಗಿರುವಂಥದ್ದು, ಛತ್ತೀಸ್ಗಢದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿರೋದು ನಕ್ಸಲಿಸಮ್ ಅವರದು ಮತ್ತು ಕಾಂಗ್ರೆಸ್ಸಿಗೆ ನೇರವಾಗಿ ಮತಗಳು ಚಲಾಯಿಸಿರುವಂತಹದ್ದು. ಇವೆಲ್ಲವನ್ನು ನಾವು ಗಮನಿಸಿದಾಗ, ಯಾಕಂದ್ರೆ ಮತಗಳ ಪ್ರಮಾಣವನ್ನು ನಾವು ಗಮನಿಸಿದ್ರು ಉಳಿದ ಕಡೆ ಅಷ್ಟೇನು ಸ್ವಿಂಗ್ ಆಗಲಿಲ್ಲ, ಮತಗಳು 1-1.5% ವ್ಯತ್ಯಾಸ ಆಗಿರುವಂಥದ್ದು ಕೂಡ ಕಾಣ್ತೀವಿ. ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಅನೇಕ ಮತಗಟ್ಟೆಗಳಲ್ಲಿ ಈ ನೋಟಾ ಮತಗಳು ಏನಿದೆ ಇದು ಒಟ್ಟು ಅಂತರಕ್ಕಿಂತ ಹೆಚ್ಚಾಗಿ ನೋಟಾ ಮತಗಳು ಇರುವಂತಹದ್ದು. ಇವೆಲ್ಲವನ್ನು ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸ್ಥಳೀಯ ಸಮಸ್ಯೆಗಳೇ ಈ 3 ರಾಜ್ಯದಲ್ಲಿ ನಮ್ಮ ಸೋಲಿಗೆ ಕಾರಣ. ಆದರೂ ಸಹ ನಾವು ಇದರ ಬಗ್ಗೆ ವಿಮರ್ಶೆ, ನಮಗೆ ಎಚ್ಚರಿಕೆ ಗಂಟೆ ಕೊಡುವಾಗ ನಮ್ಗೆ ಗೊತ್ತು ಇದು. ಆದ್ರಿಂದ ಮುಂದಿನ 4 ತಿಂಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ನಡೆಯನ್ನು ಮುಂದುವರಿಸಬೇಕು, ಯಾಕಂದ್ರೆ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಯಾವ ರೀತಿಯ ಮುಂದಿನ ಹೆಜ್ಜೆಯನ್ನು ಇಡಬೇಕು ಮತ್ತು ಜನರ ಬಳಿ ತೆರಳಬೇಕು, ಇದರ ಬಗ್ಗೆ ನಾವು ಖಂಡಿತವಾಗಿಯೂ ನಾವು ಹೆಜ್ಜೆಗಳನ್ನು ಇಡುವವರಿದ್ದೀರಿ, ಯಶಸ್ಸನ್ನು ಕೂಡ ಗಳಿಸೋರಿದ್ದೀವಿ. ಪೆರ್ಲಾ ಅವರು ಅಂದ್ರೆ ಇಲ್ಲೆಲ್ಲೋ ಅಲೈನ್ಮೆಂಟ್ಗಳು ಕೂಡ ಕಾರಣ ಆಗಿರೋದು, ಅಲ್ಲಿ BSP ಜೊತೆ ಮಾಡಲಿಲ್ಲ. ಮಧ್ಯಪ್ರದೇಶ ಛತ್ತೀಸ್ಗಢ ಬಹಳ ಪರಿಣಾಮಕಾರಿ ಆಗಿರುತ್ತಿತ್ತು. ಮಾಯಾವತಿಗೆ ಅವ್ರಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಲೀಡರ್ ಆಗಬೇಕು, ತಾನು ಪ್ರಧಾನಿ ಆಗಬೇಕು ಅಂತ ಆಸೆ ಇದೆ. ಅದಕ್ಕಾಗಿ ಈ ಎಲೆಕ್ಷನ್ ಅಲ್ಲಿ ಅವರನ್ನು ಟೆಸ್ಟ್ ಮಾಡಿದ್ದು, ಟೆಸ್ಟಿಂಗ್ ದ ವಾಟರ್ಸ್ ಅಂತ ಹೇಳ್ತಾರೆ. ತನಗೆ ಎಷ್ಟು ಬೆಂಬಲ ಇದೆ ಅನ್ನುವ ಒಂದು ಟೆಸ್ಟ್ ಅವ್ರು ಮಾಡಿದ್ದಾರೆ. ಅದರಲ್ಲಿ ಎಲ್ಲಿ ಅವ್ರು ಹಿನ್ನಡೆ ಆಯಿತು ಅಂತ ಛತ್ತೀಸ್ಗಢದಲ್ಲಿ ಅವರು ತುಂಬಾ ಕಡೆ ಅವ್ರಿಗೆ ಏನೇನು ಸಿಗ್ಲಿಲ್ಲ. ಅದು ಯಾವ ರೀತಿ ಕಾಂಗ್ರೆಸ್ ಲಾಭ ಇದೆ ಅನ್ನೋದು ಮತ್ತೆ ವಿಮರ್ಶೆ ಮಾಡಬೇಕಷ್ಟೇ. ಬಟ್ ಅಲ್ಲಿ ನೋಡಿ ವಾಶ್ಔಟ್ ಆಯಿತು, BJP ತುಂಬಾ ಕಡಿಮೆ ಬಂತು. ಯಾಕಂದ್ರೆ ಅಮಲ್ ಸಿಂಗ್ ಅಂತ ಒಬ್ಬ ಮುಖ್ಯಮಂತ್ರಿ ತುಂಬಾ ಪಾಪ್ಯುಲರ್, ಇಲ್ಲಿ ಸಿದ್ದರಾಮಯ್ಯಕ್ಕಿಂತಲೂ ಜಾಸ್ತಿ ಪಾಪ್ಯುಲರ್ ಅನ್ನುವಂಥ ಒಂದು ಮುಖ್ಯಮಂತ್ರಿ. ಇನ್ನು ತಮಾಷೆಗೆ ಅಂತಂದ್ರೆ ನಾವು ಯಾಕೆ ಅವ್ರು ಸೋತರು ಅಂದ್ರೆ ಇಲ್ಲಿ ಒಂದು ಅಪಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯ ಅಕ್ಕಿ ಕೊಟ್ಟಾಗ ಅದು ಸೋಮಾರಿಯನ್ನು ಮಾಡ್ತಾ ಇದ್ದಾರೆ ಅಂತ ರೈತರನ್ನು. ಈ ಅಪಪ್ರಚಾರ ಅಲ್ಲಿ ಹೋಗಿರ್ಬೋದು, ಗಾಳಿಯಲ್ಲಿ ಹೋಗಿ ಅವರು ರಮಣ್ ಸಿಂಗ್ ಕೂಡ ನಮಗೆ ಸೋಮಾರಿ ಮಾಡಿದ್ರು ಅಂತ ಅವ್ರ ವಿರುದ್ಧ ಓಟ್ ಆಗ್ಲಿಕ್ಕೂ ಸಾಕು. ನಾನು ಒಂದು ಲಘು ದಾಟಿಯಲ್ಲಿ ಬಂದಿದ್ದೆ ಒಂದು ಸಮೀಕರಣ. ಈ BSP ಮತ್ತು SP ಅಥವಾ ಇನ್ನಿತರ ಪಾರ್ಟಿ ಈ ಅಸೆಂಬ್ಲಿಗೆ ಬಂದಾಗ ಅದರ ಈಕ್ವೇಷನ್ಸ್ ಬೇರೆ ಆಗ್ತದೆ. ನೋಡಿ, ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಹುಶಃ ಸಪರೇಟಾಗಿ ನಿಂತಿದ್ದ ಇನ್ನಷ್ಟು ಸೀಟ್ ಬರ್ತಿತ್ತೋ ಏನೋ. ತೆಲುಗು ದೇಶಂನ ಮೇಲೆ ಅವರಿಗೆ ಜನರಿಗೆ ತುಂಬ ವಿರೋಧ ಇತ್ತು.
ಅದು ಗೊತ್ತಾಗಲಿಲ್ಲ. ಅವರು ಕಾಂಗ್ರೆಸ್ ಅದರೊಟ್ಟಿಗೆ ಹೋಯಿತು. ಈವನ್ ಮುಸ್ಲಿಂ ಪಾರ್ಟಿ, ಮಜ್ಲಿಸ್ ಪಾರ್ಟಿ ಕೂಡ ಇದೆ, ಅದು ಕೂಡ ಸೀಟ್ ಕಡಿಮೆ ಆಗಿದೆ. ಅಂದ್ರೆ ನವನಿತರೆ ಇಲ್ಲಿ ರಾಜಸ್ಥಾನದಲ್ಲಿ ನೋಡಬೇಕಿದ್ರೆ ಅಷ್ಟು ಸ್ಥಾನ ಕಡಿಮೆ ಬರಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲೋ ಕಾಂಗ್ರೆಸ್ ಒಂದು ಸ್ವಲ್ಪ ಮೈಲಿಗೆ ತೋರಿದೆ, ಉಳಿದ ಪಕ್ಷಗಳ ಬಗ್ಗೆ ಅಲೈನ್ಮೆಂಟ್ ಮಾಡ್ಕೊಳ್ಬಹುದಾಗಿತ್ತು, ಇಂಥ ಮಾತುಗಳು ಎಲ್ಲ ಯಾಕೆ ಮಾಡ್ಕೊಳ್ಳಿಲ್ವಾ ಕಾಂಗ್ರೆಸ್? ಈಗ ಚುನಾವಣೆಯ ಪೂರ್ವದಲ್ಲಿ ನಮಗೊಂದು ಅಂದಾಜು ಇರ್ತದೆ, ಈ ತರ ಆದ್ರೆ ಈ ತರ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ಈ ತರ ರಿಸಲ್ಟ್ ಬರ್ಬೋದು. ಕೆಲವು ಬಾರಿ ಅಂದಾಜುಗಳು ತಪ್ಪಾಗಿ ಹೋಗಿರ್ಬೋದು ಒಂದು. ಮತ್ತೆ ಈ ನಂಬರ್ ಗೇಮಲ್ಲಿ ನಾವು ಏನು ಹೇಳಲಿಕ್ಕೆ ಬರುವುದಿಲ್ಲ. ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗಿದ್ರೆ 2 ಸೀಟು 3 ಸೀಟು ಹೆಚ್ಚು ಕಡಿಮೆ ಆಗುವುದು ಇದೇ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಸೀಟ್ ಕಮ್ಮಿ ಬಂದಿದೆ, ಆದರೆ ನಮಗೆ ಮೆಜಾರಿಟಿ ಬಂದಿದೆ ಅನ್ನುವಂಥ ಒಂದು ಖುಷಿ ಇದೆ. ರಾಜಸ್ಥಾನದಲ್ಲಿ ಮೆಜಾರಿಟಿ ಬಂದ ಖುಷಿ ಇದೆ. ಮತ್ತೆ ಬಿಜೆಪಿಯ ಸ್ಥಳೀಯ ವಿಷಯಗಳಿಗಿಂತ ಹೆಚ್ಚಾಗಿ ದೇಶದಲ್ಲಿ ಈಗ ಮೊದಲು ಸ್ಥಳೀಯ ವಿಷಯಗಳೇ ಪ್ರಾಮುಖ್ಯತೆಯನ್ನು ಪಡೆಯುತ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ದೇಶದ ಒಂದು ಆರ್ಥಿಕ ನಿರ್ಧಾರಗಳು ಇವತ್ತು ಒಂದು ಗ್ರಾಮವನ್ನು ಮುಟ್ಟುವ ಮಟ್ಟಿಗೆ ಇದೆ. ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರಗಳಿಂದ ಅದು ಒಂದು ಗ್ರಾಮಕ್ಕೂ ಮುಟ್ಟುತ್ತದೆ. ಈ ದೃಷ್ಟಿಯಿಂದ ಖಂಡಿತವಾಗಿ ಕೇಂದ್ರದ ನೋಟ್ ಬ್ಯಾನ್ ಮತ್ತು ಇನ್ನಿತರ ಹಲವಾರು ವಿಷಯಗಳು ಇವತ್ತು ಭಾರತದ ಗ್ರಾಮೀಣ ಆರ್ಥಿಕತೆಯನ್ನು, ರೂರಲ್ ಇಕಾನಮಿಯನ್ನು ಸಂಪೂರ್ಣ ಸರ್ವನಾಶ ಮಾಡಿದೆ. ಅದರ ಪ್ರಥಮ ರಿಫ್ಲೆಕ್ಷನ್ ಈ 3 ರಾಜ್ಯಗಳ ಮೊದಲು ಬಹಳ ಚುನಾವಣೆಗಳು ಅದು ಕೂಡ ಆಗ್ಲಿಲ್ಲ. ಅದು ನೋಟ್ ಬ್ಯಾನ್ ಆದ ಕೂಡಲೇ ಅದು ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇಕಾನಮಿ ನೋಟ್ ಬ್ಯಾನ್ ಆದಾಗ ಇವನ್ ಕಾಂಗ್ರೆಸ್ನವರಿಗೆ ಕೂಡ ಏನಿತ್ತು ಅಂದ್ರೆ ಏನೋ ಸಮ್ ಚೇಂಜಸ್ ಆಗ್ತದೆ ಎಲ್ಲರಿಗೂ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಏನೋ ಮೋದಿ ಅವರು ಚೇಂಜಸ್ ಮಾಡ್ತಾ ಇದ್ದಾರೆ, ಭಾರಿ ಪ್ರಯತ್ನ ಮಾಡಿ ಬರ್ತಾರೆ ಒಂದು ಇದಿತ್ತು, ನಮಗೆ ಇತ್ತು ಏನೋ ಆಗ್ಬೋದು ಈ ಸಲ. ಅದೇ ಫೈನಲ್ ರಿಸಲ್ಟ್ ಬಂದಾಗ 1 ವರ್ಷ ಆದ್ಮೇಲೆ ಅವ್ರು ಎಷ್ಟು ನೋಟ್, ಒಂದು ವರ್ಷ ಲೆಕ್ಕ ಮಾಡ್ಲಿಕ್ಕೆ ನೋಟು 100ಕ್ಕೆ 100 ಬಂದಿತ್ತು ನೋಟು, ಕಪ್ಪು ಹಣ ಇರಲಿಲ್ಲ. ಆಮೇಲೆ ಅದರ ತೊಂದರೆ ಏನಾಯ್ತು ಅಂದ್ರೆ ಜನರಿಗೆ, ಎಷ್ಟೋ ಜನರ ಈ ಎಸ್ಪೆಷಲಿ ರೂರಲ್ ಏರಿಯಾ, ಗ್ರಾಮೀಣ ಪ್ರದೇಶದಲ್ಲಿ ಈ ತಾಯಂದಿರು ತೆಗೆದಿಟ್ಟ ದುಡ್ಡನ್ನು ಅವ್ರಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೊಸ ನೋಟಿಗೆ. ಇಂಥ ತುಂಬಾ ಉದಾಹರಣೆ ಇದೆ. ಅಲ್ಲ ಇವೆಲ್ಲ 2-3 ವರ್ಷಗಳ ನಂತರ ನೆನಪಾಗ್ತದ ಜನರಿಗೆ. ನೆನಪಲ್ಲ, ಅದರ ನೋವು, ಅದರ ಇದುಂಟಲ್ಲ ಪರಿಣಾಮ, ದುಷ್ಪರಿಣಾಮ ಈಗಲೂ ಇದೆ, ಇದು ಮುಂದುವರಿತದೆ ಇನ್ನು ಕೂಡ. ಈಗ ನನ್ನ ಪ್ರಕಾರ ಇನ್ನೂ 5 ವರ್ಷ ಬರ್ಬೇಕಂದ ಮೋದಿ. ಈ ದುಷ್ಪರಿಮಾಣ ಜನರಿಗೆ ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ಇನ್ನೂ 5 ವರ್ಷ ಇನ್ನೊಮ್ಮೆ ಮೋದಿ ಬರಬೇಕು. ಈಗ ಅದರ ಇಂಪ್ಯಾಕ್ಟ್ ಇಂದಾಗಿ ಈಗ ಜನರಿಗೆ ಇದನ್ನು ಕಂಪೇರ್ ಮಾಡ್ತಿದ್ದಾರೆ. UPA ಗವರ್ಮೆಂಟ್ ಇರುವಾಗ ನಮಗೆ ಈ ತರ ಇರಲಿಲ್ಲ. ಆವಾಗ ನಮ್ಮ ವಿರುದ್ಧ CAG ಅವರು ಓವರ್ ರಿಪೋರ್ಟ್ ಕೊಟ್ಟರು, ಕಂಪ್ಟ್ರೋಲರ್ ಆಡಿಟರ್ ಜನರನ್ನ. ಆಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೆ ಚೀಮಾರಿ ಹಾಕಿತು, ಎಸ್ಟಿಮೇಟೆಡ್ ವರದಿಗಳನ್ನು ನೀಡಿ ನೀವು ಅದರಲ್ಲಿ ಕಾಮನ್ವೆಲ್ತ್ ಅಲ್ಲಿ ಅಷ್ಟು ಭ್ರಷ್ಟಾಚಾರ ಆಯಿತು, ಇದರಲ್ಲಿ ಇಷ್ಟು ಭ್ರಷ್ಟಾಚಾರ, ಎಲ್ಲ ಫ್ಯಾಬ್ರಿಕೇಟೆಡ್. ನಾನು ರಾಜಸ್ಥಾನದ ಒಂದು ಉದಾಹರಣೆ ತೆಗೆದುಕೊಳ್ತಾ ಇರುವಾಗ ಕೆಲವು ವರ್ಷಗಳ ಹಿಂದಿನಿಂದಲೇ ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿಯ ಅಲೆ ಕಂಡು ಬರ್ತಾ ಇದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಪಕ್ಷವಾಗಿ ಬಹುಮತ ಸರ್ಕಾರದ ವಿರುದ್ಧ ಅಲ್ಲಕ್ಕಿಂತ ಅಲ್ಲಿಯ ಇನ್ನರ್ ಫೈಟಿಂಗ್, ಬಿಜೆಪಿ ಎಲ್ಲ ಇನ್ ಫೈಟಿಂಗ್ ಇದೆಯಲ್ಲ ಅದು ಜೋರಾಗಿತ್ತು, ಅದು ಮೊದಲಿಂದಲೂ ಇತ್ತು ಅಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಅಷ್ಟೊಂದು ಗೇನ್ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ವಾ? ಅಲ್ಲ, ಕಾಂಗ್ರೆಸ್ ಗೇನ್ ಮಾಡಿದೆ, ಯಾಕಂತ ಹೇಳಿದ್ರೆ ನಾವು ಮೆಜಾರಿಟಿ ಬಂದಿದ್ದೇವೆ. ಅದು ಸಾಲದು, ಆಕ್ಚುಲಿ ಅದು ಸಾಲದು. ಒಂದು ಸ್ಥಾನ ಬೇಕಾಗಿದೆ ನಿಮಗೆ, ಇನ್ನೂ 1 ಸ್ಥಾನ ಬೇಕು, ಮೆಜಾರಿಟಿ ಬರಲಿಲ್ಲ. ಅಲ್ಲ, ನಾವು ಸರ್ಕಾರದಲ್ಲಿ ಲಾರ್ಜೆಸ್ಟ್ ಪಾರ್ಟಿ ಯಾಕೆ ಬರ್ಲಿಲ್ಲ ಅಂದ್ರೆ, ಒಂದು ನೀವಾಗ ಮೈತ್ರಿಯ ವಿಷಯ ತಗೊಂಡಿರಿ, ಈ SP BS ಪಾರ್ಟಿ ಅವ್ರು ಏನ್ ಮಾಡ್ತಾರೆ ಮೈತ್ರಿ ಅಂದಾಗ, UPಯಲ್ಲಿ ಅವರು ಒಂದಿಷ್ಟು ಡಿಮಾಂಡ್ ಮಾಡೋದಕ್ಕೆ ಅರ್ಥ ಇರ್ತದೆ, ಎಲ್ಲ ಕಡೆ ಅಷ್ಟೇ ನಮಗೆ ಸೀಟ್ ಕೊಡ್ಬೇಕು ಅನ್ನೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಆಗ ಮೈತ್ರಿಗೆ ಸಮಸ್ಯೆ ಆಗ್ತದೆ. BSPಗೆ ಅದರದ್ದು ಇನ್ನೊಂದು ಒಂದು ಇದಿತ್ತು, ನೆಕ್ಸ್ಟ್ ಲೋಕಸಭೆಗೆ ತನ್ನ ಸಾಮರ್ಥ್ಯ ಏನು ಅಂತ ನೋಡಬೇಕು ಅನ್ನೋ ಒಂದು ಬಾರ್ಗೇನ್ ಮಾಡಲಿಕ್ಕೆ ನಾವು ಇದಿರಬೇಕು. ಆ ಕಾರಣಕ್ಕಾಗಿ SP ಆಗಲಿ BSP ಆಗಲಿ ಕಾಂಗ್ರೆಸ್ನಿಗೆ ದೊಡ್ಡ ಪ್ರಮಾಣದಲ್ಲಿ ಮೈತ್ರಿ ಆಗಲಿಲ್ಲ. SP ಆಗಿರ್ಬೇಕು ಬಹುಶಃ, SP ಹತ್ರ ಮೈತ್ರಿ ಇತ್ತು, BSP ಒಪ್ಪಲಿಲ್ಲ. ಸೊ ಆದರೆ ಅಲ್ಲಿ ಕೂಡ ಕಾಂಗ್ರೆಸ್ ಇನ್ ಫೈಟಿಂಗ್ ಇದೆ, ಟಿಕೆಟ್ ಹಂಚಿಕೆಯಲ್ಲಿ ಸಮಸ್ಯೆ ಆಗಿದೆ. ಅಲ್ಲಿ ರೆಬೆಲ್ಸ್ ಇದ್ರು, ಕಾಂಗ್ರೆಸ್ ರೆಬೆಲ್ಸ್ ಇದ್ರು, ಬಿಜೆಪಿ ರೆಬೆಲ್ಸ್ ಇದ್ರು, ಅವರು ಗೆದ್ದಿದ್ದಾರೆ ಕೂಡ. ಹೌದು ಹೌದು. ಸೊ ಈಗ ಕಾಂಗ್ರೆಸ್ ರೆಬೆಲ್ಸ್ಗಳೇ ಬಹುಶಃ ರಾಜಸ್ಥಾನ ಮಧ್ಯಪ್ರದೇಶದಲ್ಲ ಇದಕ್ಕೆ ಅಲ್ಲ, 2 ಕಡೆ ನೋಡ್ಬೇಕಾಗಿದೆ ಅವ್ರ ಬೆಂಬಲವನ್ನ ಕೊಡುವಂತ ರೀತಿಯಲ್ಲಿ. ಎಸ್, ಇಲ್ಲಿ ಇನ್ನೊಂದು ಈ ಚುನಾವಣೆಯಲ್ಲಿ ಬಹಳ ಮಹತ್ವ ಪಡೆದುಕೊಂಡಿರುವಂಥದ್ದು ನರೇಂದ್ರ ಮತ್ತು ರಾಹುಲ್ ಗಾಂಧಿ ಈ ವ್ಯಕ್ತಿತ್ವಗಳು, ಒಂದಷ್ಟು ಟ್ರೋಲ್ಸ್ಗಳು, ಅದು ಇದು ಸಾಮಾಜಿಕ ಜಾಲತಾಣಗಳು. ಇಲ್ಲಿ ಎಲ್ಲೋ ರಾಹುಲ್ ಗಾಂಧಿ ಒಂದು ಸ್ವಲ್ಪ ಪಾಸಿಟಿವ್ ಆದಂತ ಇದಕ್ಕೆ ಬಂದ್ರ ಅಂತ ಅನ್ನುವಂಥದ್ದು ಸಹಜ. ಒಬ್ಬ ರಾಜ್ಯ ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ರಾಹುಲ್ ಗಾಂಧಿ ಒಂದು ಮುನ್ನಡೆ ಸಿಕ್ಕಿದೆ, ಒಂದು ಗೆಲುವು ಸಿಕ್ಕಿದೆ ಅಂತ ಅನ್ಬೋದು. ಯಾಕಂದ್ರೆ ತುಂಬಾ ಕೆಲಸ ಮಾಡಿದ್ದಾರೆ. 5 ರಾಜ್ಯದಲ್ಲಿ ಕೂಡ
ಎಸ್ಪೆಕ್ಟ್ ಮಿಜೋರಾಂ ಬಿಟ್ಟರೆ ತುಂಬ ಕೆಲಸ ಮಾಡಿದ್ದಾರೆ. ಅವರು ಚಾಕ್ಔಟ್ ಮಾಡಿದ್ದಾರೆ. ಯಂಗ್ ಲೀಡರ್ಸ್ ಸಚಿನ್ ಪೈಲಟ್ ಇರ್ಬೋದು, ಸಿಂಧಿಯಾ ಇರ್ಬೋದು, ಅವರನ್ನು ಇದು ಮಾಡಿದ್ದಾರೆ. ಸೀನಿಯರ್ ಲೀಡರ್ಸ್ ಯಾರಿದ್ರು, ಗೆಲೋಟ್ ಇರ್ಬೋದು, ಇನ್ನೊಬ್ರು ಇದ್ದಾರಲ್ಲ, ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಕೂಡ ತೆಲಂಗಾಣದಲ್ಲಿ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದಿಂದ ಕೂಡ ಲೀಡರ್ಸ್ ಕಳಿಸಿದ್ರು. ಡಿ ಕೆ ಶಿವಕುಮಾರ್ ಹಿಡಿದು ಯು ಟಿ ಖಾದರ್ ಹಿಡಿದು ಎಲ್ಲರೂ ಕಳಿಸಿದ್ರು. ಅದು ಅಲ್ಲಿ ಅಷ್ಟರ ಮಟ್ಟಿಗೆ ಅವ್ರು ವರ್ಕೌಟ್ ಮಾಡ್ಲಿಕ್ಕೆ ಆಗಲಿಲ್ಲ. ತೆಲಂಗಾಣದ ರಾಜಕೀಯ ಅವ್ರಿಗೆ ಅರ್ಥ ಆಗಲಿಲ್ಲ. ಅಂದರೆ ಮೈತ್ರಿ ಮಾಡುವಾಗ ಸಮಸ್ಯೆ ಆಗೋದು ಇದು ನೋಡಿ. ನೀವು ಯಾರೊಟ್ಟಿಗೆ ಮೈತ್ರಿ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ ಅನ್ನೋ ಸಮಸ್ಯೆ. ನೀವು ಮೈಸೂರು, ಓಲ್ಡ್ ಮೈಸೂರಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ, JDS ಸ್ಟ್ರಾಂಗ್ ಇದೆ, BJP ಅಷ್ಟು ಇಲ್ಲ. ಸೊ ಏನಾಗ್ತದೆ, ನೀವು JDS ಹತ್ರ ಮೈತ್ರಿ ಮಾಡಿದಾಗ ಅದು ಸಮಸ್ಯೆಗೆ ಕಾರಣ. ಅದೇ ರೀತಿ ಅಲ್ಲಿ ಕೂಡ, ಅಲ್ಲಿ ತೆಲುಗು ದೇಶಂ ವಿರುದ್ಧ ದೊಡ್ಡ ಪ್ರಮಾಣದ ವಿರೋಧ ಇತ್ತು ಇಲ್ಲಿ ತೆಲಂಗಾಣದಲ್ಲಿ. ಸೊ ಕಾಂಗ್ರೆಸ್ ಹೋಗಿ ಅವರ ಹತ್ರ ಮೈತ್ರಿ ಮಾಡಿದ್ರು. ಅದರ ಬದಲು ಅವರು ಲೆಫ್ಟ್ ಪಾರ್ಟಿ ಅಥವಾ ಬೇರೆ ಇವರೊಟ್ಟಿಗೆ ಮಾಡ್ಕೊಂಡಿದ್ರೆ ಸ್ವಲ್ಪ ಏನಾಗ್ಬೋದಿತ್ತು. ಎಸ್ ಪ್ರಭುಗಳೇ, ಇಲ್ಲಿ ಬಹುಶಃ ಕಳೆದ 2 ವರ್ಷಗಳಲ್ಲಿ ನಡೆದಿರುವಂಥ ಚುನಾವಣೆಗಳನ್ನು ಗಮನಿಸಿದ್ರೆ ಬಿಜೆಪಿ ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತಾ ಬಂದಿದೆ. ಉದಾಹರಣೆಗೆ ತ್ರಿಪುರಾ ಅಂತಹ ರಾಜ್ಯಗಳನ್ನು ಕೂಡ ಅದು ಪಡೆದಿರುವಂಥದ್ದನ್ನು ನೋಡಿದರೆ, ಕೆಲವು ರಾಜ್ಯಗಳಲ್ಲಿ ಏನೂ ಇಲ್ಲದ ಪರಿಸ್ಥಿತಿ ಆ ರಾಜ್ಯಗಳನ್ನು ಪಡೆಯಲಿಕ್ಕೆ ಅಂತಹ ಒಂದು ಕಾರ್ಯಕ್ರಮಗಳನ್ನು ತಂತ್ರಗಾರಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಯಾಕೆ, ಎಲ್ಲಿ ತಪ್ಪಿ ಹೋಯಿತು ಅಂತ? ಪ್ರಥಮ ಬಾರಿಗೆ ಭಾರತದಲ್ಲಿ ಮೋದಿ ವರ್ಸಸ್ ಅದರ್ಸ್ ಅನ್ನುವಂಥ ಒಂದು ಕಲ್ಪನೆ ಮತ್ತು ಅದರ ಬಗ್ಗೆ ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಮತ್ತು ನೀವು ಹೇಳಿರುವಂಥ ತ್ರಿಪುರಾ ಅಂಥ ರಾಜ್ಯಗಳು, ಅಲ್ಲಿ ಕೂಡ ಆಡಳಿತಾತ್ಮಕ ವಿರೋಧಿ ಕೂಡ ನಮಗೆ ಉಪಯೋಗ ಆಗಿರುವಂಥದ್ದು. ಇಲ್ಲಿ ಆಡಳಿತಾತ್ಮಕ ವಿರೋಧಿಯಲ್ಲೇ ನಮಗೆ ವಿರೋಧ ಆಗಿರುವಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಜೊತೆಗೆ ರಾಹುಲ್ ಗಾಂಧಿಯವರ ಬಗ್ಗೆ ಚರ್ಚೆಗಳು ಬಂತು. ಖಂಡಿತ ಹೌದು, ಇವತ್ತು ರಾಹುಲ್ ಗಾಂಧಿ ತನ್ನ ತಂತ್ರಗಾರಿಕೆಯನ್ನು ಬದಲಿಸಿರುವುದರಿಂದ ಇಷ್ಟರವರೆಗೆ ಒಂದು ನಿರ್ದಿಷ್ಟ ಜಾತಿಯ ಬಗ್ಗೆ ಮಾತನಾಡ್ತಾ ಇರುವಂಥವ್ರು ಇವತ್ತು ಪ್ರಥಮ ಬಾರಿಗೆ ಈ ದೇಶದ ಹಿಂದುತ್ವ ಏನಿದೆ, ಜೀವಾಳ ಏನಿದೆ, ಇದರ ಬಗ್ಗೆ ಯೋಜನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ರೀತಿಯಲ್ಲಿ ಮೃದು ಹಿಂದುತ್ವ, ಖಂಡಿತವಾಗಿ ದೇವಸ್ಥಾನಗಳ ಭೇಟಿ, ಕೋಮುವಾದವನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಇಷ್ಟರವರೆಗೆ ಏನಾಗ್ತಿತ್ತು ಅಂದ್ರೆ ಜಾತ್ಯತೀತ ಹೆಸರಿನಲ್ಲಿ ಏನು ಜಾತೀಯತೆಯನ್ನು ಮಾಡ್ತಾ ಇದ್ರು. ಇವತ್ತು ಯೋಚನೆಗಳನ್ನು ಮಾಡಿದ್ರು. ಇಲ್ಲಿಯ ಜನತೆಯ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡ್ರು. ಮಾನಸ ಸರೋವರಕ್ಕೆ ಹೋಗಿ ಬಂದು ನಾನು ಶಿವನ ಭಕ್ತ ಅನ್ನುವಂಥದ್ದನ್ನು ಜನರ ಮುಂದೆ ಇಡುವಂಥದ್ದು. ಅದೇ ರೀತಿಯಲ್ಲಿ ನಾನು ನಿರ್ದಿಷ್ಟ ಜಾತಿಗೆ ಸಂಬಂಧಪಟ್ಟವನು, ನಿರ್ದಿಷ್ಟ ಗೋತ್ರಕ್ಕೆ ಸಂಬಂಧಪಟ್ಟವನು, ಈ ರೀತಿಯಲ್ಲಿ ಭಾವನಾತ್ಮಕವಾಗಿ ಜನರಲ್ಲಿ ಒಂದಾಗುವಂಥ ಪ್ರಯತ್ನಗಳನ್ನು ಮಾಡಿದರು. ಯಾಕಂದರೆ ಇಲ್ಲಿಯ ಸಂಸ್ಕೃತಿಗೆ, ಇಲ್ಲಿಯ ಪರಂಪರೆಗೆ ಒಗ್ಗುವಂಥ ಕೆಲಸಗಳನ್ನು ಅವರು ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂಥದ್ದು. ಎಷ್ಟರ ಏನಾಗ್ತಿತ್ತು ಅಂತ ಹೇಳಿದರೆ ಜನತೆ ಅದನ್ನು ಸ್ಪಷ್ಟವಾಗಿ ಗುರುತಿಸಿದರು. ಜಾತ್ಯತೀತ ಹೆಸರಿನಲ್ಲಿ ಜಾತೀಯತೆಯನ್ನೇ, ಕೋಮುವಾದವನ್ನೇ ಮಾಡ್ತಾ ಇರುವಂಥದ್ದು ಗಮನಿಸಿದ್ರು. ಈ ಬದಲಾವಣೆಯನ್ನು ಗಮನಿಸಿದ್ರು. ಇದು ಕೂಡ ಅಲ್ಲಿ ವ್ಯತ್ಯಾಸಗಳನ್ನು ಕಂಡುಕೊಳ್ಳಿ. ಇದಕ್ಕೆ ಪೂರ್ವವಾಗಿ ನಾನು ಮತ್ತೆ ಮಾತಾಡ್ತಾರೆ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು, ಬ್ರೇಕ್ ನಂತರ ಮತ್ತೆ ಈ ಸಂವಾದ ಬಂದು. ಪಂಚರಾಜ ಪಂಚ್ ವಿಶೇಷ ಸಂವಾದ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ನವನೀತ್ ಅವರೇ, ಏನು ಹೇಳ್ತೀರಿ? ಸತೀಶ್ ಪ್ರಭುಗಳು ಹೇಳಿದ್ದಾರೆ, ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಮೃದು ಹಿಂದುತ್ವ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಅವರ ವರ್ತನೆಗಳು, ಅವರ ಮಾತುಗಳೆಲ್ಲ ಇರ್ತಿತ್ತು ಅಂತ ಅನ್ನುವಂಥದ್ದು. ಈಗ ಚುನಾವಣೆ ಅಂತ ಹೇಳಿದ್ರೆ ಸುಮಾರು ವಿಷಯಗಳಿರ್ತದೆ ಅದ್ರಲ್ಲಿ. ಚುನಾವಣೆಯನ್ನು ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಸುಮಾರು ವಿಷಯಗಳಿರ್ತದೆ. ನಾನು ಅವ್ರು ಏನು ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ಕೆಲವುದನ್ನು ಒಪ್ಪುವುದಿಲ್ಲ, ಕೆಲವುದನ್ನು ಬಿಡುವುದೂ ಇಲ್ಲ. ಯಾಕೆಂದ್ರೆ ಚುನಾವಣೆ ಅಂತ. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ನಾವು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ಲಾನ್ಗಳನ್ನು, ತಂತ್ರಗಳನ್ನು ಮಾಡಬಹುದು. ಅದು ಯಾಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ಅದು ಮಾಡಲೇಬೇಕಾಗ್ತದೆ. ಅದು ಬಿಜೆಪಿಯು ಮಾಡಿದೆ, ಅದು ಕಾಂಗ್ರೆಸ್ ಮಾಡ್ತದೆ, ಇನ್ನೊಂದು ಕಮ್ಯುನಿಸ್ಟ್ ಪಕ್ಷ ಇನ್ನೊಂದು ಮಾಡ್ತದೆ. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ಜನರ ಆಂಗಲ್, ಪೀಪಲ್ ಆಂಗಲ್ ಅಲ್ಲಿ ನೋಡಿದಾಗ ಇಶ್ಯೂಸ್ಗಳು ಭಾರಿ ಮುಖ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಜನರ ಏನು ಸಫರಿಂಗ್ಸ್, ನೀವು ಮೃದು ಹಿಂದುತ್ವ ಹೇಳಿ, ಕೋಮುವಾದ ಹೇಳಿ, ಅಥವಾ ಹಿಂದುತ್ವ ಅಂತೇಳಿ ಏನೇ ಹೇಳಿದ್ರು, ಜನರ ಕೋರ್ ಇಶ್ಯೂಸ್ಗಳು, ದೇಶದ ಒಂದು ಆರ್ಥಿಕ ಯಾಕೆಂತ ಹೇಳಿದ್ರೆ ಇವತ್ತು ಜನರು ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ನಾವು ತಂತ್ರಜ್ಞಾನ ವೇಗವಾಗಿ ಬೆಳೆದಿದೆ. ಪ್ರಿಂಟ್ ಮೀಡಿಯಾಗಳನ್ನು ನೋಡ್ತಾರೆ, ನ್ಯೂಸ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾಗಳನ್ನು ನೋಡ್ತಾರೆ, ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತಾರೆ. ಈ ದೇಶದಲ್ಲಿ ಏನಾಗ್ತಿದೆ, ಇಕಾನಮಿ ಹೇಗೆ ಹೋಗ್ತಿದೆ ಎಲ್ಲವನ್ನು ನೋಡ್ತಾರೆ. ನಿಮಗೆ CBI ಪ್ರಕರಣ ಇರ್ಬೋದು, ರಾಫೇಲ್ ಡೀಲ್ ಇರ್ಬೋದು, ಉರ್ಜಿತ್ ಪಟೇಲ್, ಈಗ RBI ನಡುವೆ ನಡೆಯುತ್ತಿರುವಂಥ ವಿಷಯಗಳು ಜನರು ಚೆನ್ನಾಗಿ ಅರ್ಥ ಕೊಡ್ತಿದ್ದಾರೆ. ಈ ದೃಷ್ಟಿಯಿಂದಾಗಿ ದೇಶದ ಆರ್ಥಿಕತೆ ಬಹಳಷ್ಟು ಸಮಸ್ಯೆಯಲ್ಲೇ ಇದೆ ಅಂತ ಈ 3 ರಾಜ್ಯದ ಜನರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಅವರು ಈ ಸರ್ಕಾರದ ವಿರುದ್ಧ, ಅದು ಒಟ್ಟಾರೆ ಬಿಜೆಪಿಯ ವಿರುದ್ಧ, ಅದು ರಾಜ್ಯದಲ್ಲಿರ್ಬೋದು ಅಥವಾ ಕೇಂದ್ರದಲ್ಲಿರ್ಬೋದು, ಒಟ್ಟಾರೆ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ. ಅವರು
ಅವರೇನು ಭರವಸೆ ಕೊಟ್ಟಿದ್ದಾರೆ 2014 ಇರ್ಬೋದು, ಅದರ ಮೊದಲೇ ಇರ್ಬೋದು, ಏನು ಭರವಸೆ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಯಾವುದೇ ಪರಿಣಾಮ ರಾಹುಲ್ ಗಾಂಧಿಯ ವ್ಯಕ್ತಿತ್ವ ಕೂಡ ಪ್ರಭಾವ ಬೀರ್ತದೆ, ಎಲ್ಲವೂ ಪ್ರಭಾವ ಬೀರ್ತದೆ. ಒಂದು ಚುನಾವಣೆಯ ಜಯಕ್ಕೆ ಸುಮಾರು ವಿಷಯಗಳು ಕಾರಣ ಇರ್ತದೆ, ಅದನ್ನು ಒಂದೇ ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಇದೇ ಕಾರಣಕ್ಕಾಗಿ ನಾವು ಚುನಾವಣೆ ಗೆದ್ದಿದ್ದೇವೆ ಅಂತ ಅದು ತುಂಬಾ ಬಾಲಿಶವಾಗಿ ಆ ರೀತಿ ಹೇಳಿದ್ರೆ ಅದು ತುಂಬಾ ಬಾಲಿಶ ಆಗ್ತದೆ. ಅದು ಒಂದು ಕಾರಣ ಇರ್ತದೆ, ಇನ್ನನೇಕೋ ಕಾರಣಗಳು ಇರ್ತದೆ. ಎಸ್ ಪೆರ್ಲಾ ಅವರೇ, ಒಂದು ಸಂದರ್ಭದಲ್ಲಿ ಇಂದಿರಮ್ಮ ಇತ್ತೇರದ ಲೈಟ್ ಕಂಬ ಅಂತ ಓಟ್ ಮಾಡುವ, ಮೋದಿ ನಾನು ಲೈಟ್ ಕಂಬಲ್ಲಿ ಓಟ್ ಮಾಡುವ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರುವಂತದ್ದು, ಎಲ್ಲೋ ಅದು ಬೇಗ ಮುಗಿದಿದೆ ಅಂತ. ಇಂದಿರಾ ಗಾಂಧಿಯ ಜಮಾನ ಸ್ವಲ್ಪ ಉದ್ದಕ್ಕೆ ಇತ್ತು, ಒಂದು 15 ವರ್ಷ ಅದಕ್ಕಿಂತ ಜಾಸ್ತಿ ಇತ್ತು. ಈಗ ಒಂದು 10 ವರ್ಷದಷ್ಟೇ ಇಂದಿರಾ ಗಾಂಧಿಯ ಇದು ಹೋಗಿದೆ. ಆದರೆ ಮೋದಿಯ ಒಂದು ಕಾರ್ಯಕ್ರಮ ಅವ್ರು ಬಂದಾಗ ಇರುವಂತಹ ಒಂದು ಹೈಪ್ ಇದೆಯಲ್ಲ, ಅದೇನೋ ಏನೋ ಆಗಿ ಹೋಗ್ತದೆ, ಒಂದು ಮನ್ವಂತರವೇ ಚೇಂಜ್ ಆಗ್ತದೆ ಅನ್ನುವ ಪರಿಸ್ಥಿತಿಯ ಒಂದು ಹೈಪ್ ಕೊಟ್ಟರು. ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಈ ಥರದ ಬಾಯಿದೆ ಪ್ರಚಾರ ಇರ್ಬೋದು, TV ಮೀಡಿಯಾ ಇರ್ಬೋದು, ಯಾವ್ಯಾವ ಮಾಧ್ಯಮ ಇದೆ ಎಲ್ಲೆಲ್ಲೋ ಹೊಡೆಯಲಿಕ್ಕೆ ಅದೆಲ್ಲ ಹೊಡೆದ್ರು ಅಂದರೆ ಸಮಥಿಂಗ್ ಮಿರಾಕಲ್, ಏನೋ ಅದ್ಭುತ ಆಗ್ತದೆ ಅನ್ನುವಂಥ ಇದನ್ನು ತೋರಿಸೋದು. ಬಟ್ ಅವ್ರು ಬಂದ ಮೇಲೆ, ಪ್ರಧಾನಿ ಆದಮೇಲೆ ಅವ್ರು ತಗೊಂಡಂಥ ನಿರ್ಧಾರ, ಅವ್ರದ್ದು ಅಂತ ಟೀಮೇ ಇರಲಿಲ್ಲ. ಅವರ ಕನಸನ್ನು, ಅವ್ರಿಗೆ ಇರ್ಬೋದು ಕನಸು, ಇಲ್ಲ ಅಂತ ನಾನು ಅನ್ನೋಕ್ಕೆ ರೆಡಿ ಇಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವ್ರ ಹತ್ರ ಟೀಮೇ ಇರಲಿಲ್ಲ, ನಮ್ಮಂಥ ಅಂತ ವ್ಯವಸ್ಥೆ ಇರಲಿಲ್ಲ. ಮತ್ತು ಅವರಿಗೆ ನಿಜವಾಗಿ ಭಾರತವನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು. ವಿಶೇಷವಾಗಿ ನೋಟುಬಂದಿ ಮಾಡಿದಾಗ ಭಾರತದ ಜನ ಹೇಗೆ, ಜನರ ವ್ಯವಸ್ಥೆ ಹೇಗೆ, ಭಾರತ ಹೇಗೆ ನಡೀತದೆ ಎನ್ನುವ ಒಂದು ಕಲ್ಪನೆ ಕೂಡ ಅವರ ಹತ್ರ ಇರಲಿಲ್ಲ. ಇರ್ತಿದ್ದರೆ ಅವರು ಏಕಾಏಕಿ ನೋಟುಬಂದಿ ಮಾಡ್ತಾ ಇರಲಿಲ್ಲ. ನೋಡಿ, ಎಷ್ಟೋ ನೋಟ್ ಇತ್ತಲ್ಲ, ಹೇಗೆ ಅದು ಒಂದು 10-15 ದಿವಸದಲ್ಲಿ ಹೊಸ ನೋಟಾಗಿ ಕನ್ವರ್ಟ್ ಆಯಿತು? ಸಾಧ್ಯ ಇತ್ತಾ? ಇಲ್ಲ. ಅಂದರೆ ಇಲ್ಲಿ ಜನ ಹೇಗಿದ್ದಾರೆ, ಚಾಪೆ ಕಡಿತ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರದ ಜನ ಇರೋದು ಇಲ್ಲಿ, ಆ ಥರದ ದೇಶ ನಮ್ಮದು. ಸೊ ಅದು ದೊಡ್ಡ ಫೇಲ್ ಆಯಿತು. ಆಮೇಲೆ ಬಂದಂಥ ಎಲ್ಲವೂ ಕೂಡ ದೊಡ್ಡ ವಿಫಲವೇ ಆಯಿತು. ಇಲ್ಲಿವರೆಗಂದ್ರೆ ಇವರು ರಿಸರ್ವ್ ಬ್ಯಾಂಕಿನ ದುಡ್ಡಿಗೆ, ರಿಸರ್ವ್ ಫಂಡಿಗೆ ಕೂಡ ಹಾಕುವ ಹಾಗೆ ಆಯಿತು. ಒಬ್ಬ ಗವರ್ನರ್ ಅಲ್ಲ, 2 ಗವರ್ನರ್ಸ್ ರಿಸೈನ್ ಕೊಟ್ಟಿದ್ರು. ಇದೊಂದು ಚಿಕ್ಕ ಸಂಗತಿ ಅಲ್ಲ, ಇದು ಬರೀ ಆತಂಕ ಪಡುವಂಥ ಸಂಗತಿ. ಜಡ್ಜಸ್, ಸುಪ್ರೀಂ ಕೋರ್ಟ್ನ 5 ಜನ ಜಡ್ಜ್ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಸಂಸ್ಥೆಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಸೊ ಜನ ಇದನ್ನು ನೋಡ್ತಾರೆ. ತಕ್ಷಣಕ್ಕೆ ನಮ್ಮ ಗ್ರಾಮೀಣ ಪ್ರದೇಶ ಅಥವಾ ಎಲ್ಲರಿಗೂ ಅದು ಅರ್ಥ ಆಗ್ತದೆ ಅಲ್ಲ. ಬಟ್ ಸಮಥಿಂಗ್ ಇಸ್, ಅಂದರೆ ನನಗೆ ಬರುವಂಥ ಈಗ ಒಂದು ಏನಾದರೂ ಕಾರ್ಯಕ್ರಮ ಆದರೆ ತಲುಪಬೇಕು ಜನರಿಗೆ, ಒಂದು 40% ಜನರಿಗೆ ಅದು ತಲುಪಬೇಕು. ಅದು ಜನರಿಗೆ ತಲುಪಿದ್ದು ಯಾವುದು, ಅದರ ತೊಂದರೆ ಮಾತ್ರ. ನೋಟ್ಬಂದಿ ಆದ ನಾವು ಕ್ಯೂ ಅಲ್ಲಿ ನಿಂತವು, ಎಷ್ಟು ಕಷ್ಟ ಆದ ನಾವು ಅನುಭವಿಸಿದೆವು. ಯಾಕೆ ಅನುಭವಿಸ್ತೇವೆ ಅಂದರೆ ಏನಾದ್ರು ಚೇಂಜಸ್ ಆಗ್ತದೆ ಅನ್ನುವ ಒಂದು ನಿರೀಕ್ಷೆಯಿಂದ, ಒಂದು ಆಶಾಭಾವನೆಯಿಂದ. ಇವತ್ತಲ್ಲಾದರೆ ಇನ್ನೊಂದು ದಿವಸ ಅಂತ ಅದು ಆಗ್ತಾ ಇಲ್ಲ. ಆ ಥರದ ಒಂದು ಯಾವುದೇ ಒಂದು ಸೂಚನೆ ಕಾಣ್ತಾ ಇಲ್ಲ. ಸರ್ಕಾರದ ದುಡ್ಡೇ ಇಲ್ಲ. ದುಡ್ಡಿದ್ರೆ ಅವರು ರಿಸರ್ವ್ ಫಂಡಿಗೆ ಡಿಮಾಂಡ್ ಮಾಡ್ತಾ ಇರಲಿಲ್ಲ. ಸೊ ಇದು ದೊಡ್ಡ ಮಟ್ಟದ ನಿರಾಶೆಯನ್ನು ಜನರಲ್ಲಿ ಉಂಟು ಮಾಡಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಜನ ಮೋದಿಯ ಪರವಾಗಿರ್ಬೋದು ಈಗಲೂ ಕೂಡ, ಇಲ್ಲ ಅಂತ ನಾನು ಅನ್ನೋಕ್ಕಾಗಲ್ಲ. ಆದರೆ ಮೊದಲಿನ ಅದೇ ಪ್ರಚಾರ ಅಪಪ್ರಚಾರದನ್ನು ಕೊಂಡು ಹೋಗಿ ಚುನಾವಣೆ ಗೆಲ್ಲಲಿಕ್ಕೆ ಆಗ್ತದೆ ಅನ್ನೋಕ್ಕಾಗಲ್ಲ. ಮತ್ತು ನಾವು ಇಷ್ಟು BJP ಗೆಲ್ಲುವುದು ಚುನಾವಣೆ ಅಂದರೆ, ಈಗ ರಾಜಸ್ಥಾನ ಆಗಲಿ ಇಲ್ಲಿ 1% ಅವರು ಸೋತಿರೋದು, ಒಂದು 0.5%ಗೆಲ್ಲ ಸೋತಿರೋದು ವೋಟ್ ಶೇರಲ್ಲಿ ಇದೆಲ್ಲ. ಆಮೇಲೆ ನಾನು 1,000 ಓಟಿಗೆ ಸೋತವರು, ಗೆದ್ದವರು ಕಾಂಗ್ರೆಸ್ 40 ಜನ ಇದ್ದಾರೆ, BJPಯಲ್ಲಿ ಸೋತವರು 30 ಜನ ಇದ್ದಾರೆ. ಸೊ ಕಾಂಗ್ರೆಸ್ ಆಗಲಿ BJP ಆಗಲಿ ಸ್ವಲ್ಪ ಕೆಲಸ ಮಾಡ್ತಿದ್ರೆ ಈಕ್ವೇಷನೇ ಚೇಂಜ್ ಆಗ್ತಿತ್ತು. 130 ಕಾಂಗ್ರೆಸ್ಸಿಗೆ ಬರ್ತಿತ್ತು ಅಥವಾ 130 BJPಗೆ ಬರ್ತಿತ್ತು. ಸೊ ಅದು ಯಾವ ರೀತಿಯಲ್ಲಿ ಕೆಲಸ ಆಗಿದೆ, ಜನರ ಮೈಂಡ್ ಸೆಟ್ ಹೇಗಿತ್ತು, ಮೂಡ್ ಹೇಗಿತ್ತು ಅನ್ನೋದು ಮೇಲೆ ಅವಲಂಬಿತವಾಗಿರ್ತದೆ. ಸೊ ಇದನ್ನು ನಾಳೆಗೆ ಒಂದು 10 ದಿವಸದಲ್ಲಿ BJP ಚೇಂಜ್ ಮಾಡಬಾರ್ದು ಅಂತೇನಿಲ್ಲ. ಈಸಿ ಕೆಲಸ. ಸಂಘಟನೆ ಇರುವಂಥ ಒಂದು BJPಯಲ್ಲಿ ದೊಡ್ಡ ಕೆಲಸ ಅಲ್ಲ ಅವರಿಗೆ. ಈ ಮುಂದಿನ ಲೋಕಸಭೆಗೆ ಅದನ್ನು ತಿರುಗಿಸ್ಬೋದು. ಆದರೆ ಮುಂದಿನ ಲೋಕಸಭೆಗೆ ಲಾಸ್ಟ್ ಇಯರ್ ಬಂದಾಗೆ ರಿಸಲ್ಟ್ ಬರುವುದಿಲ್ಲ. ಈಗ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹೇಗೆ ಬಂತು, ಅದು BJP ಇರಲಿ, UP ಇರಲಿ, NDA ಇರಲಿ, UP ಇರಲಿ, ಇದೇ ರೀತಿಯ ರಿಸಲ್ಟ್ ಬರ್ತದೆ. ಯಾರಿಗೂ ಅಬ್ಸಲ್ಯೂಟ್ ಆಗಲಿ ಸೂಪರ್ ಮೆಜಾರಿಟಿ ಆಗಲಿ ಸಿಗುವುದಿಲ್ಲ. ಇದೊಂದು ಮುನ್ಸೂಚನೆ. ಎಸ್, ಅಂದರೆ ಪ್ರಭುಗಳು ಎಲ್ಲೋ ಒಂದು ರೀತಿಯಲ್ಲಿ ಕ್ರಾಂತಿಕಾರಕವಾದಂಥ ಹೆಜ್ಜೆಗಳನ್ನು ಇಡ್ತಾ ಬರ್ತಾ ಇದ್ದಾರೆ ಮೋದಿ ಅವರು ಅಂತನ್ನುವಂಥದ್ದು. ಮತ್ತು ಅದನ್ನು ಅದೇ ರೀತಿಯಲ್ಲಿ ಜನರ ನಡುವೆ, ಈಗ ನೋಟ್ ಬ್ಯಾನ್ ಆದಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಹೆಜ್ಜೆಗಳನ್ನು ಇಡುವಂಥ ಸಂದರ್ಭಗಳನ್ನು, ಇವನ್ ಪೆಟ್ರೋಲ್ ಬೆಲೆ ಏರಿಕೆ ಆಗುವಂಥ ಸಂದರ್ಭದಲ್ಲಿ ಅಷ್ಟೇ ಪರಿಣಾಮಕಾರಿಯಾಗಿ ಜನರ ನಡುವೆ ನೀವು ಹೇಳ್ತಾ ಬಂದಿದ್ರಿ. ಅದು ನೋಡಿ ಇಂಥ ಕಾರಣಗಳು ಹೀಗೆ ಅಂತ ಹೇಳ್ತವೆ. ಆದರೆ ಅದು ಎಲ್ಲೂ ಅದು ಕೆಲಸ ಮಾಡಲಿಲ್ವಾ? ಇಲ್ಲ, ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳುವಂಥದ್ದು ಇದೇ ಆಧಾರದಲ್ಲಿ. ಯಾಕಂತ ಹೇಳಿದ್ರೆ ಮತದಾರರು ಮತಗಳನ್ನು ಹಾಕಬೇಕು. ಒಂದು ಉದಾಹರಣೆ ಕೊಡಬೇಕಂದ್ರೆ, ಕರ್ನಾಟಕದಲ್ಲಿ ದೊಡ್ಡ ಅಂತರದಿಂದ
ಕಾಂಗ್ರೆಸ್ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಲೋಕಸಭಾ ಸದಸ್ಯರನ್ನು ಇಲ್ಲಿ ನಾವು ಕಳಿಸಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದ್ರೆ ಜನರು ಪ್ರಜ್ಞಾವಂತರಿದ್ದಾರೆ, ಯೋಚನೆಗಳನ್ನು ಮಾಡ್ತಾರೆ, ದೇಶದ ಬಗ್ಗೆ ಯೋಚನೆಗಳನ್ನು ಮಾಡ್ತಾರೆ, ಮುಂದಿನ ಜನಾಂಗದ ಬಗ್ಗೆ ಯೋಚನೆಗಳನ್ನು ಮಾಡ್ತಾರೆ. ಇವತ್ತು ಪೆರ್ಲಾ ಅವರು ಹೇಳಿದರೆ ಖಂಡಿತವಾಗಿ ಅವರು ಹೇಳಿದ್ದು 100% ಸತ್ಯ. ನೋಟ್ ಬ್ಯಾನ್ ಇರ್ಬೋದು ಅಥವಾ GST ಇರ್ಬೋದು, ಇದು ಎರಡೂ ಯೋಚನೆ ಕಲ್ಪನೆಯ ಕೂಸು ಕಾಂಗ್ರೆಸ್ ಇದಾಗಿತ್ತು. ಅವರು ಹೆದರಿದ್ರು. ಯಾಕಂತ ಹೇಳಿದ್ರೆ ಇದು ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಮತಗಳ ಮೇಲೆ ಪರಿಣಾಮ ಬೀಳ್ತದೆ, ರಾಜಕೀಯವಾಗಿ ನಮಗೆ ಹಿನ್ನಡೆ ಆಗ್ತದೆ ಅನ್ನುವಂಥ ಹೆದರಿಕೆ ಇದ್ದದ್ರಿಂದ ಅವ್ರು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅವರು ದೇಶದ ಬಗ್ಗೆ ಯೋಚನೆ ಮಾಡಿದ್ರು, ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡಿದ್ರು, ಈ ದೇಶದ ಆರ್ಥಿಕ ಪ್ರಗತಿಯ ಬಗ್ಗೆ ಯೋಚನೆಗಳನ್ನು ಮಾಡಿದ್ರು, ಮತಗಳ ಬಗ್ಗೆ ಯೋಚನೆಗಳನ್ನು ಮಾಡಲಿಲ್ಲ. ಆದ್ದರಿಂದ ಅವರು ಹಠ ಹಿಡಿದು ಇದನ್ನು ಸಾಧನೆಯನ್ನು ಮಾಡಿದ್ರು. ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ನಮಗೆ ವಿದೇಶಗಳಲ್ಲಿ ಇರುವುದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವರು ಹೇಳಿರುವಂಥದ್ದು 100% ಯಾವುದೇ ಆರ್ಥಿಕ ಸುಧಾರಣೆಗಳಿರ್ಬೋದು, ಒಂದೆರಡು ದಿವಸಗಳಲ್ಲಿ ಅದು ಪರಿಣಾಮವನ್ನು ಕೊಡುವುದಿಲ್ಲ, ವರ್ಷಗಳೇ ಅದು ತೆಗೊಳ್ತದೆ. ಆದ್ದರಿಂದ ಇವತ್ತು ಕೂಡ ಸಣ್ಣ ಸಣ್ಣ ಅಂಶವನ್ನು ಇವತ್ತು ಗಮನಿಸಿದ್ದೀವಿ. ಇವತ್ತು ವಿದೇಶದಲ್ಲಿ ಹೋಗುವಂಥ ಭಾರತೀಯಲ್ಲಿ ಗೌರವವನ್ನು ಕಾಣ್ತಾ ಇರುವ ಸಂಗತಿಗಳನ್ನು ಇವು ಕಾಣ್ತಾ ಇದ್ವಿ ನಾವು. ವಿದೇಶಿಯರು ಭಾರತದತ್ತ ಒಂದು ಗೌರವದ ಮುಖ ಮಾಡಿರುವಂಥದ್ದು, ನಮಗೆ ಒಂದು ಹೆಮ್ಮೆ ತರುವ ವಿಷಯಗಳನ್ನು ಮಾಡುವಂಥದ್ದು ಇರ್ಬೋದು, ಈ ದೇಶದ ಆರ್ಥಿಕ ಪುನಶ್ಚೇತನ ಮಾಡುವಂಥದ್ದು ಇರ್ಬೋದು, ಇವೆಲ್ಲವನ್ನು ಮತ್ತು ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಕೂಡ ನಾವು ಸುಧಾರಣೆ ಮಾಡಿರುವಂಥದ್ದು, ಇವೆಲ್ಲವೂ ಅವರ ಕ್ರಾಂತಿಕಾರಕ ಹೆಜ್ಜೆಗಳು. ಮತಗಳ ಬಗ್ಗೆ ಇವರು ಯೋಚನೆಗಳನ್ನು ಮಾಡಲಿಲ್ಲ. ಆದರೆ ನಮಗಂತೂ ವಿಶ್ವಾಸ ಇದೆ. ಅದೇ ಕಾರಣ ಹೇಳ್ತಾ ಇರೋದು, 3 ರಾಜ್ಯಗಳನ್ನು ನಾವು ಹೆಜ್ಜೆ ಪ್ರತಿಯೊಂದು ರಾಜ್ಯಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿದ್ರೂ ಸಹ ಅಲ್ಲಿ ಆಗಿರುವಂತಹ ಆ ಜಾತಿಯ ಲೆಕ್ಕಾಚಾರಗಳಿರ್ಬೋದು, ಅಥವಾ ಆಡಳಿತಾತ್ಮಕ ವಿರೋಧಿ ಅಲೆಗಳಿರ್ಬೋದು, ಅಥವಾ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಇದ್ದಂಥ ಅಸಮಾಧಾನಗಳಿರ್ಬೋದು, ಮತ್ತು ಬೇರೆ ಬೇರೆ ನಕ್ಸಲಿಸಮ್ ಅಥವಾ ಬೇರೆ ಬೇರೆ ಕಾರಣಗಳು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಹೊರತು ಈ ಕಾರಣಗಳು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಯಾವುದೂ ಪರಿಗಣನೆಗೆ ಬರೋದಿಲ್ಲ. ಇಲ್ಲಿ ಬರುವಂಥದ್ದು ದೇಶ ಮತ್ತು ದೇಶದ ವ್ಯವಸ್ಥೆ ಇದೇ ಬರುವಂಥದ್ದು. ಮತ್ತೆ ಜನತೆ ಖಂಡಿತವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಆದ್ರಿಂದ ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ, ಲೋಕಸಭಾ ಚುನಾವಣೆಗಳು ಬಂದಾಗ ಜನತೆಯ ವಿಷಯಗಳೇ ಬೇರೆ ಆಗ್ತದೆ. ಮತಗಳನ್ನು ಚಲಾಯಿಸುವಂಥ ಅವರ ಏನು ಆಶೆಗಳಿರ್ತದೆ ಅಥವಾ ಅವರ ನಿರ್ಧಾರಗಳಿರ್ತದೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡಿರುವಂಥದ್ದು. ಇನ್ನಷ್ಟು ಮಾತಾಡಬೇಕು. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪಂಚರಾಜ್ಯ ಪಂಚ ನಡೆದಂಥ 5 ರಾಜ್ಯಗಳ ಚುನಾವಣೆ ಸಂದರ್ಭಪಟ್ಟ ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಿದ್ದೆವು. ನವನಿತರೆ, ಅಂದರೆ ಈಗ ಒಂದಷ್ಟು ವಿವರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಏನಿದ್ರೂ ಕೂಡ ಲೋಕಸಭಾ ಚುನಾವಣೆಗೆ ಇದು ಪರಿಣಾಮ ಬೀರುವುದಿಲ್ಲ ಅಂತನ್ನುವಂಥದ್ದು. ಅಲ್ಲಿ ಏನಾದರೂ ಉತ್ತರಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಖಂಡಿತವಾಗಿ, ಮತ್ತೆ ಈ ದೇಶದ ವ್ಯವಸ್ಥೆಯಲ್ಲಿ ಅದನ್ನು ಜನಕ್ಕೆ ಗುರುತಿಸುವುದಿಲ್ಲ ಅಂತನ್ನುವಂಥದ್ದು. ಈಗ 2014ರ ಚುನಾವಣೆಯಲ್ಲಿ ಮೋದಿಯವರ ಅಭೂತಪೂರ್ವ ವಿಜಯದ ಮೂಲಕ ಅಧಿಕಾರಕ್ಕೆ ಬಂದರು. ಆ ಮೊದಲು ಅವರು ಕೊಟ್ಟ ಭರವಸೆಗಳೇನು ಅದನ್ನು ನಾವು ನೆನಪಿಸಿಕೊಡ್ಬೇಕಾಗಿ, UPA ಗೌರ್ಮೆಂಟ್ 10 ಇಯರ್ಸಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗೌರ್ಮೆಂಟ್ ಸಂಪೂರ್ಣ ವಿಫಲವಾಗಿದೆ ಅಂತ ಒಂದು ದೊಡ್ಡ ರೀತಿಯ ಅಪಪ್ರಚಾರವನ್ನು ಆ ಸಂದರ್ಭದಲ್ಲಿ ಮಾಡಲಾಯಿತು. ಅದರೊಟ್ಟಿಗೆ CIG ರಿಪೋರ್ಟ್ ಇಟ್ಟರು. ಆಮೇಲೆ ಅದೇ CIG ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ಹೇಳಿತು, ಇದು ಓವರ್ ಎಸ್ಟಿಮೇಟೆಡ್ ರಿಪೋರ್ಟ್, ಇದು ರಿಪೋರ್ಟ್ ಅಲ್ಲ, ನೀವು ಇನ್ನು ಮುಂದೆ ಇಂಥ ರಿಪೋರ್ಟ್ಗಳನ್ನು ಕೊಡಬಾರ್ದು, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್. ಆ CIG ಆವಾಗ ಕೊಟ್ಟ ರಿಪೋರ್ಟ್ಗಳೇನು, 1,000 ಕೋಟಿ 500 ಕೋಟಿ ಲಾಸ್ ಅಂತ ಹೇಳಿದ್ರೆ 50,000 ಕೋಟಿ ಲಾಸ್, ಈ ರೀತಿಯ ಓವರ್ ಎಸ್ಟಿಮೇಟೆಡ್ 2 ಲಕ್ಷ ಕೋಟಿ ಲಾಸ್, ಅದನ್ನು ದೊಡ್ಡ ರೀತಿಯಲ್ಲಿ ಅಪಪ್ರಚಾರ ಮಾಡಲಾಯಿತು. ಆಮೇಲೆ ಮನಮೋಹನ್ ಸಿಂಗ್ ಪೀರಿಯಡಲ್ಲಿದ್ದ GDP ಗ್ರೋತನ್ನು ಕೂಡ ಅದನ್ನು ಏನು ಗ್ರೋತ್ ಅಲ್ಲ, ಇದಕ್ಕಿಂತ ನಾವು 3.4 ಪಾಯಿಂಟ್ ಜಾಸ್ತಿ ಆಗ 8.8 ಇದ್ದಾಗಲೂ ಕೂಡ ಅದನ್ನು ನಾವು 11 ಪಾಯಿಂಟ್ಗೆ ತಗೊಂಡು ಹೋಗ್ತೀವಿ. ಅಮೆರಿಕದ GDPಗೆ ಹತ್ತಿರ ತರ್ತೀವಿ ನಾವು, 15 ಲಕ್ಷ ಹಣವನ್ನು ತರ್ತೀವಿ. ಮೋದಿಯವರಿಗೆ ಗೊತ್ತಿತ್ತು ಏನು ಇದನ್ನು ತರಲಿಕ್ಕೆ ಆಗೋದಿಲ್ಲ, ಯಾವುದು ವಿದೇಶದಿಂದ ಕಪ್ಪು ಹಣ ತರಲಿಕ್ಕೆ ಆಗೋದಿಲ್ಲ, ಈ 15 ಲಕ್ಷ ಕೊಡಲಿಕ್ಕೂ ಆಗೋದಿಲ್ಲ ಅಂತ ಗೊತ್ತಿತ್ತು. ಆದರೆ ಆ ರೀತಿಯ ಭರವಸೆಗಳನ್ನು ಕೊಟ್ಟರು. ನಿಜವಾಗಿ ನೋಡಬೇಕಿದ್ರೆ ಆ ಸಂದರ್ಭದಲ್ಲಿ ಆರ್ಥಿಕತೆ ಚೆನ್ನಾಗಿಯೇ ಇತ್ತು, ಆರ್ಥಿಕತೆ ಸರಾಗವಾಗಿತ್ತು, GDP ಗ್ರೋತ್ ಚೆನ್ನಾಗಿತ್ತು, ಇನ್ಫ್ಲೇಷನ್ ಕಂಟ್ರೋಲಲ್ಲಿತ್ತು, ಜನರ ರೂರಲ್ ಇಕಾನಮಿ ಚೆನ್ನಾಗಿತ್ತು, ಎಲ್ಲ ಇಕಾನಮಿಗಳು ಕರೆಕ್ಟ್ ಇದ್ದಾಗಲೂ ಈ ರೀತಿಯ ಒಂದು ವ್ಯವಸ್ಥಿತವಾದ ಅಪಪ್ರಚಾರದಿಂದ ಆ ಸರ್ಕಾರ ಬಿದ್ದು ಹೋಯಿತು. ಆ ಸರ್ಕಾರ ನಾವು 38-40 ಸೀಟಿಗೆ ಬಂದು ನಿಂತೆವು. ಇವರು ಭರವಸೆಗಳನ್ನು ಕೊಟ್ಟರು, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ, ಈ ಇಕಾನಮಿ ಏನಾಗಿದೆ ಇವತ್ತು ಮಾಡೋದು, ಅದನ್ನು ಮೇಂಟೈನ್ ಮಾಡೋದನ್ನು ಬಿಡಿ, ಮೇಂಟೈನ್ ಬಿಟ್ಬಿಡುವ, ಆದರೆ ಇಕಾನಮಿ ಇಸ್ ಇನ್ ಥ್ರೆಟ್. ಅದಕ್ಕೆ ಒಂದು ಪಾಯಿಂಟ್ ಹೇಳ್ತೇನೆ, ಏನು ಅಂತ ಹೇಳಿದ್ರು, ಉರ್ಜಿತ್ ಪಟೇಲ್ ರಾಜೀನಾಮೆ ಕೊಟ್ಟರು. ಬಹುಶಃ ದೊಡ್ಡ ನ್ಯೂಸ್ ಆಗದಿದ್ರು, ಒಂದು 27 ವರ್ಷಗಳ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ RBI ಗವರ್ನರ್ ರಾಜೀನಾಮೆ ಕೊಡ್ತಾ ಇರೋದು. ಈಗ ಹೊಸ ಗವರ್ನರ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅದು ಯಾರು? ಅರ್ಥಶಾಸ್ತ್ರಜ್ಞ ಅಲ್ಲ, IAS ಆಫೀಸರ್, IAS ಆಫೀಸರ್,
ಗೌರ್ಮೆಂಟಿನ ಪರವಾಗಿ ಸ್ಪೋಕ್ಸ್ ಪರ್ಸನ್ ಆಗಿ ಮೀಡಿಯಾದಲ್ಲಿ ಬರ್ತಾ ಇದ್ದವರು MA ಕ್ವಾಲಿಫೈಡ್ ಅಲ್ಲ. ಅವರ ಇದ್ರ ಬಗ್ಗೆ ನಾನು ಕ್ವಶನ್ ಮಾಡಿ, ಆದರೆ ಇದುವರೆಗೆ ಸಂಪ್ರದಾಯದ ಅರ್ಥಶಾಸ್ತ್ರಜ್ಞರನ್ನೇ ಅಪಾಯಿಂಟ್ಮೆಂಟ್ ಮಾಡಿ ಇದ್ದಂಥ RBIಗೆ ಈಗ ಬೇರೆಯವರನ್ನು ತಂದು ಇಟ್ಟಿದ್ದೇವೆ. ಅದು ಕೂಡ ಅವರಿಗೆ ಪೀರಿಯಡ್ ಎಷ್ಟು ಕೊಟ್ಟಿದ್ದೇವೆ? 5 ವರ್ಷ ಕೊಟ್ಟಿದ್ದೇವೆ. ಮೊದಲಿನ ಎಲ್ಲ ಅರ್ಥಶಾಸ್ತ್ರ ಯಾರೇ ಇರ್ಬೋದು 3 ಟರ್ಮ್. ಏನು ಇವರು ನಾನು ರಾಜಕೀಯವನ್ನು ಚುನಾವಣೆಯಲ್ಲಿ ನಾವು ಸೋಲ್ತೇವೆ ಗೆಲ್ತೇವೆ ಅದು ಬೇರೆ ವಿಷಯ, ಆದರೆ ದೇಶದ ಒಂದು ಆರ್ಥಿಕತೆ ಅದೊಂದು ಜವಾಬ್ದಾರಿ ನಮಗೆ ಇದೆ, ಅವರಿಗಿದೆ, ಇನ್ನೊಂದು ಪಕ್ಷಕ್ಕಿದೆ. ಅದೇ ದೇಶದ ಆರ್ಥಿಕತೆ ಇವತ್ತು ಬಹಳಷ್ಟು ಒಂದು ಆತಂಕದ ಪರಿಸ್ಥಿತಿಯಲ್ಲಿದೆ. ಈ ದೃಷ್ಟಿಯಿಂದ ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸಲಿಕ್ಕೆ ಮೋದಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅದು ಇವತ್ತು ಬಿಜೆಪಿಯವರು ಒಪ್ಕೊಳ್ತಾರೆ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರು ಪ್ರೆಸ್ ಮಾಡಿದ್ದಾರೆ, ಅವರೇ ಪಕ್ಷದವರು, ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ದಾರೆ, ಅವ್ರ ಮಿನಿಸ್ಟರ್ಗಳು ರಾಜೀನಾಮೆ ಕೊಡ್ತಿದ್ದಾರೆ. ಈ ದೃಷ್ಟಿಯಿಂದ ಅವರೇ ಒಪ್ಕೊಳ್ತಾರೆ, ಅವರಿಗೆ ಗೊತ್ತುಂಟು. ಅಲ್ಲ, ಮೋದಿ ಅವರ ಮೇಲೆ ಬಿಜೆಪಿ ಒಳಗೆ ಬಹಳಷ್ಟು ಜನ ಅದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಇವರು ನೋಟ್ ಬ್ಯಾನ್ ಮಾಡುವಾಗ ಇವರ ಫಿನಾನ್ಸ್ ಮಿನಿಸ್ಟರ್ ಒಟ್ಟಿಗೆ ಕನ್ಸಲ್ಟ್ ಮಾಡಿಲ್ಲ. ಅವರ ಫಿನಾನ್ಸ್ ಅರುಣ್ ಜೇಟ್ಲಿ ಅವರಿಗೆ ಗೊತ್ತಿಲ್ಲ ನೋಟ್ ಬ್ಯಾನ್ ಆಗ್ತದೆ ಅಂತ ಗೊತ್ತಿಲ್ಲ. ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಹೌಸ್ ಎಲ್ಲಿ ಪುಣೆದ್ದು 11 ಮಿನಿಟ್ ಬ್ರೀಫ್ ಮಾಡಿದಾಗ ಮೋದಿ ಅದನ್ನು ಡಿಸಿಷನ್ ತಗೊಂಡು ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ದೇಶದ ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಿಲ್ಲ, ರೂರಲ್ ಇಕಾನಮಿ ಹೋಗಿದೆ, ಎಲ್ಲ ಇಕಾನಮಿಗಳು ಹೋಗಿದೆ. ಇಂಟರ್ನ್ಯಾಷನಲ್ ಬಗ್ಗೆ ಅದು ಬೇರೆನೇ ಒಂದು ಹೈಪ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ಸಂದರ್ಭ ಮಾತಾಡೋದು ಬೇಡ, ಯಾಕೆಂತ ಹೇಳಿದ್ರೆ ಅದು ಒಂದು ಬೇರೆ ರೀತಿ ಪ್ರಚಾರದ ತಂತ್ರ. ಈ ದೃಷ್ಟಿಯಿಂದ ಇವತ್ತು ಜನರು ಸಮಸ್ಯೆಯಲ್ಲಿದ್ದಾರೆ. ಆದ್ರೆ ನೀವು ಹೇಳುವಂಥದ್ದು ಈ ಪಂಚರಾಜ್ಯ ಚುನಾವಣೆಯ ಒಂದು ಫಲಿತಾಂಶ ಏನಿದೆ ಇದು ಬಹಳ ಆಕ್ಚುಲಿ ಇದು ಸೆಮಿಫೈನಲ್ ಅಂತಾನೆ. ಇದು ಸೆಮಿಫೈನಲ್. ಮತ್ತೆ ಅವರು ಕೊಟ್ಟಿರೋ ಇವತ್ತು ಅವರು ಭರವಸೆಗಳನ್ನು ಮೋದಿಯ ಬಗ್ಗೆ ಇಡೀ ದೇಶದ ಜನಕ್ಕೆ ಭರವಸೆ ಇದ್ದ ಕಾರಣನೇ ಇವರು ಕಾಂಗ್ರೆಸ್ಸೇತರ ಸರ್ಕಾರ 272 ಸ್ಥಾನಗಳು ಬಂದಿರುವುದು ಅದು ದೊಡ್ಡ ಅವ್ರದ್ದು ಅಚೀವ್ಮೆಂಟೇ. ಅದರ ಬಗ್ಗೆ ನಮ್ದು ಏನು ಡಿಸ್ಪ್ಯೂಟ್ ಇಲ್ಲ. 272 ಸೀಟು ಅದು ಹೇಗೆ ರಾಜಕೀಯದಲ್ಲಿ ನೀವು ಹೇಗೆ ಚುನಾವಣೆಗಳನ್ನು ಗೆಲ್ತೀರಿ ಅಂತ ಅದು ಕ್ವಶನ್ ಇಲ್ಲ. ಆದರೆ ನೀವು ನಂಬರ್ಸ್ ಬಂದಿರಿ 272ಗಿಂತ ಸಂಪೂರ್ಣ ಬಹುಮತ ಬಂದ ದೊಡ್ಡ ಅದು ಸಾಧನೆ. ಆದರೆ ಆ ಸಾಧನೆ ಮಾಡಿದಾಗ ಅದು ಕೊಟ್ಟ ಭರವಸೆಗಳೇನು? ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ, ನಾವು ಈಗ ಇಕಾನಮಿ ಮೇಂಟೈನ್ ಮಾಡ್ಲಿಕ್ಕೇನೆ ಆಗಿಲ್ಲಲ್ಲ. ಓಕೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಬಂದಿರುವಂತದ್ದು ಅಂದ್ರೆ ಇಲ್ಲಿವರೆಗೂ ಕೂಡ ಮತದಾನ ಯಂತ್ರದಲ್ಲಿ ದೋಷಗಳಿವೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ 3 ರಾಜ್ಯಗಳಲ್ಲಿ ಗೆದ್ದುಕೊಂಡು ಬಂದಿದೆ. ಹಾಗಿದ್ರೆ ಈ ಮತಗಳಲ್ಲಿ ದೋಷ ಇರೋದು ಒಪ್ಪಿಕೊಳ್ಬೇಕಾ? ಅದು ಏನು ಹೇಳ್ತದೆ ಕಾಂಗ್ರೆಸ್? ಈಗ ನಾವು ಅಫಿಷಿಯಲ್ ಆಗಿ ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಂದೊಂದು ಭಾಗದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ಮತ್ತೆ EVM ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು 3 ರಾಷ್ಟ್ರಗಳಲ್ಲಿ EVM ಇದೆ. ಅಮೆರಿಕದಲ್ಲಿ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳ್ತೀರಿ? EVM ಯಂತ್ರಗಳು ಬೇಕು ಈಗ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಈಗ ನಾನು ಒಬ್ಬ ಜಿಲ್ಲಾ ವಕ್ತಾರನಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ EVM ಬಗ್ಗೆ. ಮತ್ತೆ EVM ಬಗ್ಗೆ ಒಂದೊಂದು ಭಾಗದಲ್ಲಿ ಕೆಲವರು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ. ಅಡ್ವಾಣಿ ಅವರು ಕೂಡ ನಾವು UPA ಗವರ್ಮೆಂಟ್ ಇರುವಾಗ ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು. ಈ ದೃಷ್ಟಿಯಿಂದ ಮತ್ತೆ ಆಮ್ ಆದ್ಮಿ ಅವರು ಸಸ್ಪೆಕ್ಟ್ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ವಿಮರ್ಶೆ ಅಗತ್ಯ ಇದೆ. ಅದನ್ನು ಒಂದೇ ಸಂದರ್ಭದಲ್ಲಿ ಇಲ್ಲಿ ಈ ಪಂಚರಾಜ್ಯ ಚುನಾವಣೆ ಕೆಲಸ ಹ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಪ್ರಶ್ನೆ ಇಲ್ಲ. ಕೆಲವು ಕಡೆ ಸಿಕ್ಕಿದೆಲ್ಲ ಮೊನ್ನೆ EVM, ಅದರ ಬಗ್ಗೆ ಸರ್ಕಾರ ದೂರಿತ್ತು. ಕೆಲವರು ಲ್ಯಾಪ್ಟಾಪ್ ಇಟ್ಕೊಂಡು ಚುನಾವಣಾ ಕೇಂದ್ರದ ಸುತ್ತ ಎಲ್ಲ ತಿರುಗಾಡ್ತಾ ಇದ್ದಾರೆ. ಅವ್ರ ಮೇಲೆ EVM ಸಿಕ್ಕಿದೆಯಲ್ಲ, ಸಂಶಯಗಳು ಎರಡಿದೆ. ಒಂದು, ತೆಲಂಗಾಣದಲ್ಲಿ ಸುಮಾರು 1 ಲಕ್ಷ ವೋಟು ಡಿಲೀಟ್ ಆಗಿದೆ. ಒಂದು ವೋಟ್ ಒಬ್ಬನಿಗೆ ತಪ್ಪಿದ್ರು ಅದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಇರ್ತದೆ, ಅದು ಫುಲ್ ಪ್ರೂಫ್ ಇರಬೇಕು ಒಂದು. ಆಮೇಲೆ ಇಲ್ಲಿ ಮಧ್ಯಪ್ರದೇಶ ರಾಜಸ್ಥಾನದಲ್ಲ EVM ಹೊರಗಡೆ ಸಿಕ್ಕಿದೆ. ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು. ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ ನೀಡಬೇಕು ಜನರಿಗೆ. ಆಗ ಈ ತರದ EVM ಮೇಲೆ ಸಮಸ್ಯೆ ಏನು ಡೌಟ್ ಇದೆಯಲ್ಲ, ಆಕ್ಚುಲಿ ನಿಮಗೆ 100% ಹ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಒಪ್ಪೋದಿಲ್ಲ. ಆದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅನ್ನೋಕ್ಕೂ ಆಗಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ ನೀವು ಎಲೆಕ್ಷನ್ ಬೂತ್ ಈ ತರ ಹೊರಗಡೆ ಕೊಂಡೋಗೋದು, ಅಥವಾ ನಿಮ್ಮ ಎಲೆಕ್ಷನ್ ಬೂತ್ನಲ್ಲಿ ಬರೀ ಬಿಜೆಪಿಯವರು ಇರೋದು, ಬೇರೆ ಯಾವ ಪಾರ್ಟಿ ಇಲ್ಲದಿರುವುದು, ಅಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪೋಲಿಂಗ್ ಏಜೆಂಟ್ ಇರೋದಿಲ್ಲ ಪೋಲಿಂಗ್ ಬೂತಲ್ಲಿ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ 100% ಇದಲ್ಲ. ಆದರೆ ಮಾಡೋ ಚಾನ್ಸಸ್ ತೀರಾ 5% ಆದರೆ ಹ್ಯಾಕ್ ಮಾಡ್ಲಿಕ್ಕೆ ಆಗುದೇ ಇಲ್ಲ 95%. ಅದರ ಇದು ಆಗಿದೆ. ಎಸ್, ಹಾಗಾದರೆ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶವನ್ನು ಮುಂದಿನ ಇದಕ್ಕೆ ಸಂಬಂಧಪಟ್ಟ, ಯಾಕೆಂದರೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ಮಹತ್ವದ ರಾಜ್ಯಗಳದು UP,
ಮತ್ತು ಈ 4 ರಾಜ್ಯಗಳು ಏನಿದ್ದಾವೆ, ಈ ರಾಜ್ಯಗಳು ಕೂಡ ಬಹಳ ಮಹತ್ವದ ಒಂದು ರಾಜ್ಯಗಳು ಕೂಡ ಆಗಿರ್ತವೆ ಅಂತ ಅನ್ನುವಂಥದ್ದು. ಹಾಗಾದ್ರೆ ಇದನ್ನು ಹೇಗೆ ಸರಿ ಮಾಡಿಕೊಂಡು ಹೋಗ್ತದೆ, ಈ ಸವಾಲುಗಳನ್ನು ಹೇಗೆ ಸ್ವೀಕಾರ ಮಾಡ್ತದೆ ಬಿಜೆಪಿ? ನಾವು ಈ ಚುನಾವಣೆ ಫಲಿತಾಂಶವನ್ನು ಸವಾಲನ್ನಾಗಿ ಮಾತ್ರ ಸ್ವೀಕಾರ ಮಾಡಿದ್ದೀವಿ. ಮತ್ತೆ ನಮ್ಗೆ ಗೊತ್ತು ಏನೇನು ಘಟನೆಗಳು ಮುಂದಿನ ಚುನಾವಣೆಗಳು ಆಗತ್ತೆ, ಏನು ಬದಲಾವಣೆಗಳಾಗ್ತದೆ, ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯಾವ ರೀತಿ ನಾವು ನಮ್ಮ ನಡೆಗಳನ್ನು ನೀಡಬೇಕು, ಇದರ ಬಗ್ಗೆ ಯೋಚನೆಗಳು ನಾವು ಖಂಡಿತವಾಗಿ ಮಾಡೋರಿದ್ದೀವಿ. ಇವತ್ತು ಯಾವ ರೀತಿಯಲ್ಲಿ ಪ್ರತಿಯೊಂದು ವಿಷಯಗಳಿಗೂ ಕೂಡ ಮೋದಿಯನ್ನು ಕಾರಣ ಮಾಡುವಂತಹ ಏನು ವಿಷಯಗಳು ಬರ್ತಾ ಇದೆ. ಉದಾಹರಣೆ EVM ಬಗ್ಗೆ ಇವತ್ತು ನಾವು ಚರ್ಚೆಗಳನ್ನು ಮಾಡಿದ್ದೀವಿ. EVMಗಳು 3 ರಾಜ್ಯಗಳಲ್ಲಿ ಸರಿಯಾಗಿತ್ತು, ತೆಲಂಗಾಣದಲ್ಲಿ ಸರಿಯಾಗಿರಲಿಲ್ಲ. ಈ ರೀತಿಯ ಮಾತುಗಳು ನಿನ್ನೆ ದಿನ ಅಲ್ಲಿಯ ಎಲ್ಲ ಕಾಂಗ್ರೆಸ್ಸಿನ ಪ್ರದೇಶ ಅಧ್ಯಕ್ಷರು ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಅಲ್ಲಿ ರಜತ್ ಕುಮಾರ್ ಚುನಾವಣಾ ಇವರಿಗೆ ನೀವು ದೂರನ್ನು ಕೊಡಬೇಕನ್ನೋ ಮಾತುಗಳನ್ನು ಹೇಳಿದ್ರು. ಈ ರೀತಿಯಲ್ಲಿ EVM ಅನ್ನುವಂಥದ್ದೇನಿದೆ, ಚುನಾವಣಾ ಆಯೋಗದ ಮೇಲೆ ಯಾವಾಗ ಅಪನಂಬಿಕೆಯನ್ನು ಬೆಳೆಸ್ತೇವೆ, ಖಂಡಿತವಾಗಿ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಅದರಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ತಪ್ಪುಗಳಾದರೆ ನಿರ್ದಿಷ್ಟ ತಪ್ಪಿನ ಬಗ್ಗೆ ನಾವು ದೂರುಗಳನ್ನು ಕೊಡಬೇಕೇ ಹೊರತು ಜನಸಾಮಾನ್ಯರಿಗೆ ಆ ಚುನಾವಣಾ ವ್ಯವಸ್ಥೆಯ ಮೇಲೆ ಒಂದು ಅಪನಂಬಿಕೆ ಬರುವಂಥದ್ದು. ಯಾಕಂತೇಳಿದ್ರೆ ಈ ಹಿಂದಿನ ಅನೇಕ ಚುನಾವಣೆಗಳಲ್ಲೂ ಸಹ ನಾವು ನೋಡಿದ್ದೇವೆ, ಬೇರೆ ಬೇರೆ ವ್ಯವಸ್ಥೆಗಳಿದ್ದಾಗ ಏನೇನು ಆಗಿದೆ ಅನ್ನುವಂಥದ್ದು. ಆದ್ದರಿಂದ ಚುನಾವಣಾ ಈ EVMಗಳು ಏನಿದೆ ಇದರಲ್ಲಿ ದೋಷಗಳಿದೆ ಸರ್. ಇವತ್ತು ಪೆರ್ಲ ಅವರು ಹೇಳಿದಾಗೆ ಅಲ್ಲಿ ಹೆಚ್ಚುವರಿ EVMಗಳು ಅಲ್ಲಿ ಹೊರಗಡೆ ಪತ್ತೆ ಆಗಿರುವಂಥದ್ದು. ಖಂಡಿತವಾಗಿ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅದನ್ನು ನಾವು ಲಯಬಲ್ ಮಾಡಿ ಸತ್ಯಾಸತ್ಯನ ಪರಿಗಣಿಸಬೇಕೇ ಹೊರತು ರಾಜಕೀಯ ಲಾಭಕ್ಕಾಗಿ ನಾವು ಅಧಿಕಾರಿಗಳನ್ನು ನಾವು ದೂಷಣೆ ಮಾಡದೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವುದರಿಂದ ಜನರಿಗೆ ಯಾವ ರೀತಿ ಅಪನಂಬಿಕೆ ಬರ್ತದೆ, ಪ್ರಜಾಪ್ರಭುತ್ವ ಅಪಹಾಸ್ಯಕ್ಕೀಡಾಗ್ತದೆ, ಇದರ ಬಗ್ಗೆ ಜವಾಬ್ದಾರಿಯುತ ಪಕ್ಷವಾಗಿ ನಾವು ಯೋಚನೆಗಳನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ತೆಲಂಗಾಣದಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ಗೊತ್ತಾಗುವುದಿಲ್ಲ EVM ಮೆಷಿನ್ಗಳು ಸರಿಯಾಗಿಲ್ಲ. ಆದ್ದರಿಂದ ಸವಾಲುಗಳನ್ನ ಬಿಜೆಪಿ ಬಹಳ ಒಂದು ತಂತ್ರಗಾರಿಕೆಯಿಂದ ಖಂಡಿತವಾಗಿ. ಯಾಕಂತೇಳಿದ್ರೆ ಈ ಹಿಂದಿನ ಚುನಾವಣೆಗೂ ಇದಕ್ಕೂ ವ್ಯತ್ಯಾಸ ಇದೆ. 2014ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಸ್ಥಾನದಲ್ಲಿತ್ತು, ಆಡಳಿತಾತ್ಮಕ ವಿರೋಧಿ ಅಲಿ ಇತ್ತು ಅಲ್ಲಿ, ಮತ್ತು ಅದರ ಎನ್ಕ್ಯಾಶ್ ನಾವು ಮಾಡಿದ್ದೀವಿ. ಮತ್ತು ಮತಗಳು ಬೇರೆ ಬೇರೆ ರೀತಿಯಲ್ಲಿ ಮೋದಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, SP ಇರ್ಬೋದು, BSP ಇರ್ಬೋದು, ಅಥವಾ ಬೇರೆ ಬೇರೆ ಸಣ್ಣ ಪಕ್ಷಗಳು ಇರ್ಬೋದು, ಇದು ಹಂಚಿಕೊಂಡ ಹೋಗಿದ್ದನ್ನು ನಾವು ಕಂಡಿದ್ದೀವಿ. ಆದರೆ ಮೊನ್ನೆಯ ಪಂಚರಾಜ್ಯ ಚುನಾವಣೆಯಲ್ಲಿ ಒಂದು ರೀತಿಯ ಧ್ರುವೀಕರಣಗಳು ಪ್ರಾರಂಭ ಆಯಿತು ಮತ್ತು ನಾಡಿನ ಚುನಾವಣೆಯಲ್ಲಿ ಮತ್ತೆ ಧ್ರುವೀಕರಣ ಆಗಲಿಕ್ಕಿದೆ. ಆದ್ರಿಂದ ಇದೆಲ್ಲವನ್ನು ಗಮನಿಸಿಕೊಂಡು ಮತ್ತು ಹಿಂದಿನ ಚುನಾವಣೆ ನೋಟ ಇರಲಿಲ್ಲ, ಮುಂದಿನ ಚುನಾವಣೆ ನೋಟಗಳು ಇರುತ್ತದೆ. ಅದರಿಂದ ಇವೆಲ್ಲವನ್ನು ಗಮನಿಸಿಕೊಂಡು ಜನರನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ನಾವು ಹೇಳಿಕೊಳ್ಬೇಕು. ಇದರ ಜೊತೆಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಕೂಡ ಈ ಹಿಂದೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ, ಇವತ್ತು ಯಾವ ರೀತಿ ಪುನಶ್ಚೇತನಗೊಳ್ತಾ ಇದೆ, ನೋಟ್ ಬ್ಯಾನ್ ಅನಂತರ ಕೂಡ ಇವತ್ತು ಗ್ರೋತ್ ರೇಟ್ ಅನ್ನು ದಾಖಲಿಸಿಕೊಂಡಿರುವಂತಹದ್ದು, ಇವೆಲ್ಲವನ್ನು ಗಮನಿಸಿದಾಗ ಜನ ಯೋಚನೆಗಳನ್ನು ಮಾಡ್ತಾರೆ. ಅದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯಾರಿಗೆ ಈ ದೇಶದ ಬಗ್ಗೆ ಗೌರವಗಳಿದೆಯೋ ಮತ್ತು ಮುಂದಿನ ಜನಾಂಗ ಒಳ್ಳೆಯದಾಗಬೇಕು, ಈ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕು ಅನ್ನುವಂಥ ಯೋಚನೆಗಳನ್ನು ಮಾಡುವಂಥ ಜನ ಯಾರಿದ್ದಾರೆ, ಖಂಡಿತವಾಗಿಯೂ ಮೋದಿಯವರ ಆಡಳಿತವನ್ನು ಇನ್ನಷ್ಟು ವಿಸ್ತರಿಸಬೇಕು ಅನ್ನುವಂತಹ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ. ಖಂಡಿತವಾಗಿಯೂ ನಾವು ಮುಂದಿನ ದಿನಗಳಲ್ಲಿ ಕಾಣುವರಿದ್ದೀವಿ. ಪೆರ್ಲ ಅವರೇ, ಅಂದ್ರೆ ಜನರೆಲ್ಲೋ ಬದಲಾಗಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಆ ರಾಜ್ಯಗಳಲ್ಲಿ ಮಾತ್ರ, ಅಥವಾ ಈ ಉಳಿದ ರಾಜ್ಯಗಳಿಗೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇಲ್ವಾ? ಕೊನೆಯದಾಗಿ ಹಾಗೆ ಆಗುತ್ತದೆ. ಯಾಕಂದ್ರೆ ಈ ಚುನಾವಣೆಯ ಫಲಿತಾಂಶ ಇಡೀ ದೇಶದಾದ್ಯಂತ ಪರಿಣಾಮ ಆಗ್ತದೆ. ಆದರೆ ಅದನ್ನು ಯಾವ ರೀತಿ ಪ್ರತಿಪಕ್ಷದವರು ಪ್ರಯೋಜನ ಪಡೆಯುತ್ತಾರೆ ಅನ್ನೋದು ಬೇರೆ ವಿಚಾರ. ಅದು ಜನರಿಗೆ ಸ್ವಲ್ಪ ತೊಳಲಾಟ ಇದೆ, ಈಗ ಸಮಸ್ಯೆ ಇದೆ. ಜನರ ಕಿಸೆಯಲ್ಲಿ ದುಡ್ಡಿಲ್ಲ, ಈಗ ದುಡ್ಡು ಬರ್ತಾ ಇಲ್ಲ. ದುಡ್ಡು ಯಾಕೆ ಬರ್ತಾ ಇಲ್ಲ? ಕೆಲಸ ಇಲ್ಲ, ಕೆಲಸ ಕಡಿಮೆ ಆಗಿದೆ. ಇವನ್ ಸರ್ಕಾರಿ ಕೆಲಸ ಕೂಡ ಕಡಿಮೆ. ಈಗ IAS ಯೂಶಲಿ 1000 ಪೋಸ್ಟ್ 1500 ಪೋಸ್ಟ್ ಮಾಡ್ತಿದ್ರು, 750 ಪೋಸ್ಟಿಗೆ ಕಡಿಮೆ ಮಾಡಿದ್ರು ಈ ಸಲ. ಅದರಲ್ಲಿ ರಿಸರ್ವ್ ಕ್ಯಾಟಗರಿ ಎಲ್ಲ ಬರ್ತದೆ. ನೀವು ಅದೇ ನೀವು ನೋಯ್ಡಾ ಅಂತ ಒಂದು ದೊಡ್ಡ ನ್ಯಾಷನಲ್ ಕ್ಯಾಪಿಟಲ್ ಏರಿಯಾದಲ್ಲಿ ಸುಮಾರು 1 ಕೋಟಿ ಜನ ಎಂಪ್ಲಾಯೀಸ್ ಇದ್ರೆ ಅವ್ರಿಗೆ ಯಾರಿಗೂ ರಿಸರ್ವೇಷನ್ ಇಲ್ಲ, ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರುವಂಥದ್ದು. ಸುಮಾರು ಸಮಸ್ಯೆ ಇದೆ ದೇಶದಲ್ಲಿ ಈಗ. ಅಂದರೆ ಒಂದು ಏನಾಗ್ತದೆ ನೋಡಿ, ನೋಟ್ಬಂದಿಯ ಸಮಸ್ಯೆ ಅದು ಪ್ರಯೋಜನ ಸದ್ಯಕ್ಕೆ ಆಗಲ್ಲ ಅದರಿಂದ. ಆದರೆ GSTಯಿಂದ ಪ್ರಯೋಜನ ಆಗ್ತದೆ. ನೆಕ್ಸ್ಟ್ ಬರೋ ಸರ್ಕಾರಕ್ಕೆ ಅದರಿಂದ ಲಾಭ ಆಗ್ತದೆ, ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಯಾವ ಸರ್ಕಾರ ಬರ್ತದೆ, ಯಾವುದೇ ಸರ್ಕಾರ ಇರಲಿ, ಆನಂತರ ಯಾವ ಬರ್ತದೆ ಇದು ಕಲೆಕ್ಷನ್ ಜಾಸ್ತಿ ಆಗ್ತದೆ, ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತದೆ. GSTಯ ಪ್ರಯೋಜನ ಬರೋದು ನಿಮಗೆ ಸ್ವಲ್ಪ ಸಮಯ ಆಗ್ತದೆ. ನೋಟ್ಬಂದಿಯಿಂದ ಯಾವುದೇ ಪ್ರಯೋಜನ ಆಗಲಿಕ್ಕಿಲ್ಲ, ಅದು ದುಷ್ಪರಿಣಾಮವೇ ಆಗಿರೋದು ಜಾಸ್ತಿ. ಸೊ ಇದೆಲ್ಲ ಏನಾಗಿದೆ ಅಂದರೆ ಜನರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕಳ್ಕೊಂಡಿದ್ದಾರೆ, ಸರಿಯಾದ ಇದಿಲ್ಲ. ನೀವು ಯಾವುದೇ ಬಿಸ್ನೆಸ್ನವ್ರು ಹೋಗಿ, ಹೋಟೆಲ್ನವರಾಗಲಿ, ಸೆಲೂನ್ನವ್ರ ಹತ್ರ ಹೋಗಿ, ಸಣ್ಣ ಬಿಸ್ನೆಸ್ನವ್ರ ಹತ್ರ ಹೋಗಿ, ಸಣ್ಣ ಕೈಗಾರಿಕೆ ಹತ್ರ ಹೋಗಿ, ಇಲ್ಲಿ ಕೂಡ ಅವರು 20% 50% ನಮ್ಮ ಬಿಸ್ನೆಸ್ ಡಲ್ ಅಂತ ಅಂತಾರೆ. ಯಾಕೆ ಆಯಿತು? ಹಾಗಾದ್ರೆ ಪ್ರಭಾವ ಬೀರ್ತದೆ ಅಂತ ಅನ್ನುವಂಥದ್ದು.
ಓಕೆ, ನವನೀತ್ ಅವರಿಗೂ ಪೆರ್ಲಾ ಅವರಿಗೂ ಸತೀಶ್ ಪರ್ಲ ಅವರಿಗೂ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ವೆಲ್ಕಮ್ ತಿಳಿಸೋದಕ್ಕಾಗಿ. ಈ ಹೊತ್ತಿನ ವಿಶೇಷ ವೀಕ್ಷಕರೇ, ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.